ಸ್ಥಾನದಲ್ಲಿ ಈಗ ಎತ್ಕೊಂಡವರು ನಾಳೆ ಬೆಳಗಾವಿ ಓದ್ಕೊಂಡಿರ್ತಾರೆ. ಅವರಿಗೆ ಶ್ರೀ ಶಾರದಾ ಮಾತೆಯ ಎದುರಲ್ಲಿ ಶಾಲನ್ನು ಹಾಕಲಾಗುತ್ತಿದೆ. ನಮ್ಮ ಹಿರಿಯರಾದಂಥ ನಾಯಕರು ಮತ್ತು ಎಸ್ ಪ್ರಕಾಶನ ದಯವಿಟ್ಟು ಶಾಲಾ ಆಗಬೇಕು. ಪ್ರಕಾಶನ್ नमस्तस्यै
भूतेषु सततं तस्मै व्याप्तिदेव्यै नमो नमः चित्तिरूपेण या कृष्णम् एतद्व्याप्य स्थिता जगत् नमस्तस्यै नमस्तस्यै नमो नमः
ಕಳ್ಳಮಳ್ಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳ್ಳಮಳ್ಳಗೊಂಡೇನೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳ್ಳಮಳ್ಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳ್ಳಮಳ್ಳಗೊಂಡೇನೆ ಕಡಗನ್ನಿಟ್ಟು ತಿಮ್ಮಯ್ಯತ ಓಲ್ವ ನಾಮವನ್ನಿಟ್ಟು ಪೊನ್ನಾದ ಕಡಗನ್ನಿಟ್ಟು ತಿಮ್ಮಯ್ಯತ ಓಲ್ವ ನಾಮವನ್ನಿಟ್ಟು ಅಂದೂಗೆ ಗಲ್ಲು ಕೆನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ ಅಂದೂಗೆ ಗಲ್ಲು ಕೆನ್ನುತ್ತಾ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ತಿಮ್ಮಯ್ಯನ ಪಾದವನು ಕಂಡೆ ಕನಸು ಕಂಡೇನೆ ಮನದಲ್ಲಿ ಕಳ್ಳಮಳ್ಳಗೊಂಡೇನೆ ಕುಂಡಲನ್ನಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿಲಕನ್ನಿಟ್ಟು ಮಕರ ಕುಂಡಲನ್ನಿಟ್ಟು ತಿಮ್ಮಯ್ಯತ ಕಸ್ತೂರಿ ತಿಲಕನ್ನಿಟ್ಟು ಹೆಜ್ಜೆ ಗಜು ಕೆನ್ನುತ್ತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ ಹೆಜ್ಜೆ ಗಜು ಕೆನ್ನುತ್ತಾ ಸ್ವಾಮಿತ ಬಂದು ನಿಂತಿದ್ದನಲ್ಲೇ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಬಲ ಭೀಮ ಭಕ್ತವರ ಅತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ
ಅಂದಾನು ಅಂದ ಕೋಟಿ ಅಂದಾಡೋಣ ಆಡಿ ಅಂದಾಡೋಣ ನಮ್ಮ ಗೋಪಾಲನ ಬೆಳ್ಳಿ ಕಳ್ಳ ಕದ್ದಾವೆಲ್ಲ ನಮ್ಮ ಮನಸ್ಸಲ್ಲ ಬೆಳ್ಳಿ ಕಳ್ಳ ಕದ್ದಾವೆಲ್ಲ ನಮ್ಮ ಮನಸ್ಸಲ್ಲ ಬಂದ ಅಂದಾನು ಅಂದ ಅಂದಾನು
ಮಹಾಕಾಳಿಯ ರೌದ್ರಾವತಾರವನ್ನು ಕಂಡು ಹೆಂಗಸರೆಗಾದ ದೇವತೆಗಳು ಮಹಾಕಾಳಿಯ ಉಗ್ರ ಭಯಂಕರ ರೂಪವನ್ನು ಕಂಡು ಭಯಭೀತರಾಗುತ್ತಾರೆ. ಆಕೆಯ ಉಗ್ರತೆಯನ್ನು ಶಾಂತಗೊಳಿಸಲು ಪರಶಿವನನ್ನು ಪ್ರಾರ್ಥಿಸುತ್ತಾರೆ. ಪ್ರವಾಹ ಪಾವಿತ ನಮೋ ದವರ್ಧುಮಾನಂದ ತಾಂಡವಂ ತನೋತು ಶಿವ. ದೇವತೆಗಳಿಗೆ ಅಭಯ ನೀಡಿದ ಪರಮೇಶ್ವರ ಮಹಾಕಾಳಿಯ ನಾಯಿಗೆ ಅಡ್ಡವಾಗಿ ಅಂಗಾತ ಮಲಗುತ್ತಾನೆ. ರಣ ಆರ್ಭಟದೊಂದಿಗೆ ಮುಂದೆ ಬಂದ ಭದ್ರಕಾಳಿ ತನ್ನ ಪಾದವನ್ನು ಶಿವನ ಎದೆಗೆ ಊರುತ್ತಾಳೆ. ತನ್ನ ಪತಿಯ ಎದೆಯನ್ನು ತಾನು ತುಳಿದು ನಿಂತಿದ್ದೇನೆ ಎಂದು ತಿಳಿದ ಮಹಾಕಾಳಿ ರೂಪದ ಪರಮೇಶ್ವರಿಯು ನಾಚಿಕೆಯಿಂದ ನಾಲಗೆಯನ್ನು ಹೊರಚಾಚುತ್ತಾಳೆ. ಭದ್ರಕಾಳಿ ದೃಶ್ಯ ನಿರ್ಮಾಣ ಬಾಲು ಆರ್ಟ್ಸ್ ಉಳ್ಳಾಲ. ಲೋಕದ ಅಧಿಪತಿಯಾದ ದುರ್ಗಮಾಸುರನು ಬ್ರಹ್ಮನಿಂದ ಪಡೆದ ವರಬಲದಿಂದ ದೇವಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದನು. ಈ ದುಷ್ಟನಿಂದ ಮುಕ್ತಿ ಪಡೆಯಲು ದೇವತೆಗಳು ಆದಿ ಪರಾಶಕ್ತಿಗೆ ಮೊರೆ ಹೋದರು. ದೇವಿಯು ದುರ್ಗಾ ಮಾತೆಯ ರೂಪ ತಾಳಿ ದುರ್ಗಮಾಸುರನನ್ನು ಸಂಹಾರ ಮಾಡಿದ. ದುರ್ಗಮಾಸುರನನ್ನು ವಧೆ ಮಾಡಿದ ಈ ಪುಣ್ಯ ಕಥಾನಕವೇ ದುರ್ಗಮಾಸುರ ವಧೆ. ದುರ್ಗಮಾಸುರ ವಧೆ.
ಹನುಮನು ತನ್ನ ಆರಾಧ್ಯ ದೇವ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣನನ್ನು ಹುಡುಕಿಕೊಂಡು ಪಾತಾಳ ಲೋಕಕ್ಕೆ ಬರುತ್ತಾನೆ. ಪಾತಾಳ ಲೋಕದ ಸಪ್ತಮ ಬಾಗಿಲಿನಲ್ಲಿ ಆಗ ದ್ವಾರದ ರಕ್ಷಕ ಮಕರ ಧ್ವಜನು ಎದುರಾಗುತ್ತಾನೆ. ಅಲ್ಲಿ ವಾನರ ಮುಖ ಹಾಗೂ ಮತ್ಸ್ಯ ರೂಪದಲ್ಲಿರುವ ಕಾವಲುಗಾರರನ್ನು ನೋಡಿ ಹನುಮನು ದಿಗ್ಭ್ರಾಂತನಾಗುತ್ತಾನೆ. ಯಾರು ನೀನು? ಸೂಕ್ಷ್ಮ ರೂಪ ಧರಿಸಿ ಪಾತಾಳ ಲೋಕ ಪ್ರವೇಶಿಸಿದ ಉದ್ದೇಶವಾದರೂ ಏನು? ನೀನು ಯಾರು? ವಾನರ ಮೊಗ ಹಾಗೂ ಮತ್ಸ್ಯ ರೂಪ ಹೋಲುವ ರಾಕ್ಷಸ, ನೀನು ಯಾರೆಂದು ಹೇಳು. ನಾನು ಮಕರ ಧ್ವಜ, ಈ ಸಪ್ತಮ ದ್ವಾರದ ರಕ್ಷಕ ಮಕರ ಧ್ವಜ. ನಾನು ಪರಾಕ್ರಮಿ ವಜ್ರಾಂಗಬಲಿ ಕೇಸರಿ ನಂದನ ಹನುಮಂತನ ಪುತ್ರ. ಏನು? ನೀನು ಬಜರಂಗಬಲಿ ಹನುಮಂತನ ಪುತ್ರನೇ? ನಿನಗೆ ಗೊತ್ತೇ ಆತ ಅಖಂಡ ಬ್ರಹ್ಮಚಾರಿ. ನೀನು ಆತನ ಪುತ್ರನಾಗುವುದಾದರೂ ಹೇಗೆ? ಉದಯಿಸಿದ ಬೆವರು ಸಮುದ್ರದಲ್ಲಿ ಬಿದ್ದಾಗ ಆ ಬೆವರು ಮತ್ಸ್ಯದ ಗರ್ಭ ಸೇರಿತು. ಆ ಮತ್ಸ್ಯವನ್ನು ಹಿಡಿದು ಐರಾವಣನ ಭೋಜನ ಶಾಲೆಯಲ್ಲಿ ಇರಿಸಿದ್ದರು. ಅದನ್ನು ಕತ್ತರಿಸುವ ಸಂದರ್ಭದಲ್ಲಿ ಅದರ ಉದರದಿಂದ ನನ್ನ ಉತ್ಪತ್ತಿಯಾಯಿತು. ಮುಂದೆ ಅಹಿರಾವಣನೇ ನನ್ನ ಪಾಲನೆ ಪೋಷಣೆ ಮಾಡಿದ. ಈಗ ನಾನು ನನ್ನೊಡೆಯನ ಆದೇಶದಂತೆ ಆತನ ವೈಭವಶಾಲಿ ಪಾತಾಳ ಲೋಕವನ್ನು ರಕ್ಷಿಸುತ್ತಿದ್ದೇನೆ. ಇದು ಈಗ ತಿಳಿ. ನಾನು ಯಾರೆಂದು ನೀನು ಅರಿತೆಯಾ? ನಾನೇ ನಿನ್ನ ತಂದೆ ಹನುಮಂತ. ಪುತ್ರ, ನೀನು ನನ್ನ ಮಗನೆಯ? ಏನು? ನೀವು ನನ್ನ ತಂದೆಯೇ? ನಮೋ ನಮಃ ತಂದೆ, ನಮೋ ನಮಃ ಪಿತೃದೇವ. ನನ್ನ ಜನ್ಮ ಪಾವನವಾಯಿತು. ಪುತ್ರ, ಹೇಳು, ನಿನ್ನ ಪ್ರಭು ಅಹಿರಾವಣ ಶ್ರೀರಾಮ ಲಕ್ಷ್ಮಣರನ್ನು ಬಂಧಿಸಿ ಇಲ್ಲಿ ತಂದಿರುವನೇ? ಹೌದು ತಂದೆ, ಆ ವನವಾಸಿಗಳನ್ನು ಇಲ್ಲಿಗೆ ತಂದಿರುವನು. ಸ್ವಲ್ಪ ಸಮಯದ ಬಳಿಕ ಅವರಿಬ್ಬರನ್ನು ನನ್ನ ಪ್ರಭುವಿನ ಆರಾಧ್ಯ ಮೂರ್ತಿಯಾದ ಮಹಾಕಾಳಿಗೆ ಬಲಿ ಕೊಡಲು ನಿರ್ಧರಿಸಿರುವನು. ಪುತ್ರ, ಈಗಲೇ ನನ್ನನ್ನು ಒಳಗೆ ಹೋಗಲು ಬಿಡು. ನನ್ನ ಆರಾಧ್ಯ ದೇವರಾದ ಶ್ರೀರಾಮನನ್ನು ಹಾಗೂ ಲಕ್ಷ್ಮಣರನ್ನು ರಕ್ಷಣೆ ಮಾಡಬೇಕು. ಸಾಧ್ಯವಿಲ್ಲ ತಂದೆ, ಸಾಧ್ಯವಿಲ್ಲ. ನಾನು ಜೀವಂತ ಇರುವವರೆಗೂ ನನ್ನ ಪ್ರಭುವಿನ ಅಪ್ಪಣೆಯನ್ನು ಮೀರಿ ನಡೆಯಲಾರೆ. ನನ್ನೊಡನೆ ಯುದ್ಧ ಮಾಡಿ ನನ್ನನ್ನು ಸೋಲಿಸಿ ಅನಂತರ ನೀವು ಒಳಗೆ ಹೋಗಬಹುದು. ತಮಗೆ ನಾನು ನನ್ನ ಪಿತೃವಾತ್ಸಲ್ಯದಿಂದ ಅವಕಾಶ ಮಾಡಿಕೊಡುವಂತಿಲ್ಲ. ನಾನು ನನ್ನ ಯಜಮಾನನ ಧರ್ಮನಿಷ್ಠೆಯಿಂದ ಕಳಂಕಿತನಾಗುತ್ತೇನೆ. ನನ್ನ ಪ್ರಭುವಿಗೆ ವಿಶ್ವಾಸಘಾತುಕ ಮಾಡಲಾರೆ. ಬನ್ನಿ, ನನ್ನೊಂದಿಗೆ ಯುದ್ಧ ಮಾಡಿ ನನ್ನ ಉಸಿರು ಇರುವವರೆಗೂ ನಿಮ್ಮ ಕಾಯ ಸಾಧನೆಗೆ ನಾನು ಸಹಾಯ ಮಾಡಲಾರೆ. ನಾನು ನಿನ್ನನ್ನು ನನ್ನ ಪುತ್ರನೆಂದು ಮಮಕಾರದಿಂದ ಮಾತನಾಡಿ ವಿಜ್ಞಾಪಿಸಿದೆ. ಆದರೆ ನೀನು ಹೇಗೆ ಸ್ವಾಮಿನಿಷ್ಠನು, ಅದೇ ರೀತಿ ನಾನು ರಾಮಭಕ್ತ ಆಂಜನೇಯ.
ಸಪ್ತಮ ದ್ವಾರವನ್ನು ಭೇದಿಸಿ ಅಹಿರಾವಣನನ್ನು ವಧೆ ಮಾಡಿ ತನ್ನ ಆರಾಧ್ಯ ದೇವರಾದ ಶ್ರೀ ಪ್ರಭು ರಾಮಚಂದ್ರ ಹಾಗೂ ಲಕ್ಷ್ಮಣರನ್ನು ಬಂಧಮುಕ್ತಗೊಳಿಸಿ ತನ್ನ ಭುಜದ ಮೇಲೆ ಕರೆದುಕೊಂಡು ಹೋಗುವನು. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ಎದೆಗುಂದದೆ ತಾಳ್ಮೆಯಿಂದಿರು. ಶಿವಲಿಂಗಾಭಿಷೇಕ ಮಾಡಲು ನದಿಯಿಂದ ನೀರು ತೆಗೆದುಕೊಂಡು ಬರೋಣ. ಅನುಗ್ರಹದೆ ತಂದ ಪದ್ಧತಿ ತಿಂಡೆ ಅಂಚಿತ್ತಿನ ಬಿಳಿಯೇಸನ ಮೈಮೆ ಇನಿಲ ಉಂಡು ಎಲ್ಲಲ ಉಂಡು ಸೂರ್ಯ ಚಂದ್ರಾದಿ ಕಾಲವರೆಗೂ ಒಟ್ಟು ಕಟ್ಟ ಉಳಿಪಲೆ ಉಳ್ಳಾಂತಿಯೇ ಎನ್ನ ಬಾಲೆಗೆ ಕೈಕಾರ ಮುರಿದು ಕೈಕಾರ ಬರ್ಪುಜಿ ಎನ್ನ ಬಾಲೆದ ಕೈಕಾರ ಬರ್ಪ ಎಂದಂಡ ನರಮಾನಿಲಕ ಎನ್ನ ಬಾಲೆ ಹಾಣಂದಂಡ ನಿನ್ನ ಸನ್ನಿಧಾನದ ಎದುರು ನಿನ್ನ ನಡೆತ ಎದುರು ಕರತಡಿತ ಕರಿಮುಟ್ಟಾದ ಬಣ್ಣ ಬಣ್ಣ ಚಿಟ್ಟೆ ಪಾಡ್ದು ಡಬ್ಬೆ ಕೊಟ್ಟುದು ತಾಸೆ ಕೊಟ್ಟುದು ಹಿಡಿನಲಿಪಾವೆ ಪಣಪುರ ಚಿತ್ತನ ಹೊರಗೆ ಉಡಲು ಉಟ್ಕರ್ದು 4-5 ಕೋಟಿ ಚಿಟ್ಟೆಡು ಬರ್ತಂಡೆ ಆ ಅಪ್ಪೆನ ಆ ಬಾಯಿಡ್ದು ಬತ್ತು ನಂಚಿತ್ತಿನ ಅಪ್ಪೆನ ಪಾತೆರ ಅವು ಅಪ್ಪೆ ಉಳ್ಳಾಲ್ತಿ ಮಂಗಲಾಪೆನ ಉಡಲಿಗೆ ತಂಡು ಕಾರ್ಮಿಕನೇ நடத்துண்டு ಕೈಕಾರ ಬರದಿನ ಚಿತ್ತನ ಬಾಲೆ பொருளின ಬಾಲೆ ಕುಲ್ಲುಂಡು ಕುಲ್ಲಿನ ಬಾಲೆ ಉಂಟುಂಡು ಉಂಟಿನ ಬಾಲೆ நடத்துண்டு நடத்தின ಆಚರಣೆ ತುಯಿನ ಚಿತ್ತನ ಅಪ್ಪೆ ತಾನು ಪಂಡಿನ ಚಿತ್ತನ ಪರಕೆನ ಮದ ಬಂದೆ ಮಾರನೇ ವಿಧ ಪೊರ್ತುಡು ಅಪ್ಪೆನ ತೇರು ವೈಪುನ ಪೊರ್ತುಡು ತೇರುದ ಎದುರು ಕರತಡಿತ ಕರಿಮುಟ್ಟಾದ ಬಣ್ಣ ಬಣ್ಣ ಚಿಟ್ಟೆ ಬಾರ್ದು ದಪ್ಪೆ ಬೊಟ್ಟುದು ಆಸೆ ಬೊಟ್ಟುದು ಬಾಲಿನ ಬಿಳಿನಲ್ಪಾಯರಿಗೆ ಆರಿದ ಕಾರುಡು ಜನಕುಲನ ಮನಸ್ಸಿಡು ಇತ್ತಿನ ಚಿತ್ತನ ಭಕ್ತಿ ಅಕುಡು ಕೊಂಡ ಚಿತ್ತಿನ ಬಾಯಿಂದ ಬಾಯಿ ಪಾತೆರದ ಈ ಕತೆ ಇಲ್ಲಿ ಓಡೆ ಮುಟ್ಟ ಬುಳೆದು ಬಂದ ಕೇಂದ್ರ ಇಲಿಯೇಸ ಅಂತಾರಾಷ್ಟ್ರೀಯ ಮಟ್ಟೊಂಡ ಉಗರ್ತೆ ಬರುವುದ ಕಾಣಿ ಈ ದೃಶ್ಯ ರೂಪಕದ ನಿರ್ಮಾಣ ಹಾಗೂ ನಿರ್ವಹಣೆ ಪ್ರಜ್ವಲ್ ಎಕ್ಕೂರ್ ಹಾಗೂ ಸಂಕಲನ ಮನೀಶ್ ಕರ್ಕೇರ ನಡ. ಮಾನ್ಯವಿದ
ತುಂಬಿದ ಉರುವಾದ ಭಕ್ತ ಅರುಣಾಸುರನು ಕೆಳಗಾಯ ಲೋಕದೊಮ್ಮೆ ಧರ್ಮನು ನಿಲಮಂತ ತಾಯಿಗಪ್ಪೆ ತಾಯಪ್ಪ ಈ ಉಗ್ರ ರೂಪ ನಿಲಾಲಪ್ಪೆ ನಿಲಾಲ ಅರುಣ ಸೈತಿ ಬೊಕ್ಕಲ ನಿನ್ನ ಕೋಪ ತಂಗಾತಿಶ ತುಂಬಿದ ಉರುಟು ಅರುಣಾಸುರನ ಕೆಳಗಾಯಿನ ಅಪ್ಪನ ಕೋಪ ತಾಪನು ತೆಂಗಾಯರೆ ಕಲ್ಪವೃಕ್ಷದ ಫಲಬೋಡುವುದು ತುಂಬಿದ ತುಂಬು ಉಂಟಾಯರೆ ಕಮ್ಮೆನದ ಮಲ್ಲಿಗೆದ ಪುಟ್ಟಬೋಡುವುದು ಉಗ್ರರೂಪಡು ತುಲಿಪುರ ಮೋಚದುಂಬಿದ ಹೊರವಾಡು ಪತ್ತಿನ ಎನ್ನ ತಪ್ಪುಗೂ ಮುಂಡಾಭಿಷೇಕಗಳು ತಲುಪುಯ್ಯರು ಮಲ್ಲಿಗೆ ಪುಷ್ಪದ ಸೇವೆಲ ಸ್ವೀಕಾರ ಮತ್ತೊಂಡೆ
ಗಾಯತ್ರಿ ದೇವಿನ ಬೆಳತಾಗುವ ದಿನ ಅರುಣಾಸುರಗು ಬ್ರಹ್ಮನವರವರೆಗೂ ಕುಂದೇಲು ಮರಂದಿಲೆಗ ವಜ್ರ ತುಂಬಿದ ಒರಟು ಬತ್ತದ ಕೆರಿಯೆ ಕುದುರದ ಸಿರಿಯಾದ ಬೆಂಕಿನ ಯಾನು ಕಲ್ಚಿದ ನುಬೆ ಕುದುರೋಡು ಜಲದುರ್ಗಿಯಾದ ಸಿರುದುರ್ಗಿಯಾದ ವನದುರ್ಗಿಯಾದ ಮೆರೆಪೆ ನಂದಿನಿ ಸುದೆ ನಡುಟು ಲಿಂಗ ರೂಪಡು ಹುಟ್ಟಿದು ಬತ್ತದು ಭ್ರಮರಾಂಬಿಕೆಯಾದ ಎನ್ನ ಕಲೆಕಾರಿಕರ ತೋಚಾವೆ ತುಂಬಿದ ಹೊರಟು ಅರುಣಾಸುರನ ಕೆಡಗಾಯಿನ ಅಪ್ಪನ ಉಗ್ರ ಪ್ರಾಮರಿ ರೂಪ ತಾಪನ ತೆಂಗಾಯರೆ ಬುಂಡಾಭಿಷೇಕದ ಹೊತ್ತಿಗೆ ಕಮ್ಮೆನದ ಮಲ್ಲಿಗೆದ ಪುಷ್ಪ ಅಪ್ಪನ ಸಿರಿಮುಡಿ ಸೇರ್ತಾಡು ಐದವರನೇ ಕಟೀಲ್ದಪ್ಪ ಬ್ರಾಹ್ಮರಿಗೆ ಬುಂಡಾಭಿಷೇಕ ಮಲ್ಲಿಗೆದ ಭೂತ ಪೂಜೆ ಅತ್ತಿಪಿತ್ತಿದ ಮಹಾಮಲ್ಲ ಸೇವೆ ಬಲೆ ಅಪ್ಪೆ ಮಲ್ಲಿಗೆದ ಐತೊಡು ಸಿರಿ ಸಿಂಗಾರೊಡು ಕುಂದಿನ ಪುರ್ಲುನು ಕಣ್ಣನಿಲಿಕ್ಕೆ ತೋಲೆ ನಿನ್ನ ಪುಟ್ಟುಗೂ ಕಾರಣ ಬರ್ತೇನೆ ನಿನ್ನ ಬಂಡಾಸುರೇ ಬಂಡಾಸುರೆ ಎನ್ನ ಕುದರೆ ಬಂಡಾಸುರೆ ಬಂಡಾಸುರೆ ಗಣೇಶ ನಿನ್ನ ಫಲ ಯಾನು ಈಶ್ವರ ನಿನ್ನ ಗೊತ್ತಾಂಡ ಬಡವಾಗುಂಡು ಎಕ್ಕು ತಿನೇರೆ ಕೊರ್ಲೆ ಬಾದಿಲ್ ಕೊರ್ಲೆ ಬಲ ಇಡವ ನ ಒರ ಬಾಯಿ ಅಂದಾಲ ಸಂತೋಷಾಂಡು ಬಂಜಿ ಬಂಜರಾಂಡು ಅಂದ್ರೆ ನನ್ನ ಒತ್ತೆ ಕೊಟ್ಟು ಈ ಸುತ್ತ ಪರಿಸರ ತಿರ್ಗೊಂಡು ಬರ್ತೇನೆ ಬಂಡಾಸುರ ಉಂಟು ಈ ಕೈಲಾಸನು ಉಪ್ಪಡಾಯನೆ ಹತ್ತಿ ನಿಕ್ಕಾಯನೇ ಒಂಜಿ ಸ್ಥಾನಮಾನ ತಿಕ್ಕು ನಂಚಿನ ಜಾಗೆ ಉಂಟು ಈ ಆ ಊರಿಗೆ ಪೋಲ ನಿಕ್ಕಿ ಎಡ್ಡೆ ಆಮೇಲೆ ಸಂತೋಷಾಂಡು ಎನ್ನ ಮೇಲೆ ಈಶ್ವರ ದೇವರಿನ ಪಾತಿರದ ಪುರುಷಾಂತದ ಮತ್ತೊಂದು ಶೋಣಿತಾಪುರಕ್ಕೆ ಮತ್ತೆ ಗುರು ಶುಕ್ರಾಚಾರ್ಯರನ್ನ ಗುರಿಕಾರ್ಬೇಡಿ ಶೂನ್ಯ ಕಾತ್ವವನ್ನು ಉಂಟು ಮಾಡಿ ಬ್ರಹ್ಮದೇವರಿನ ವರವನ್ನು ಪಡೆದು
யாக மறுத்தது என்ன நினைக்கிறே காரணதானே ಅಪ್ಪ ಬಂಡಾಸುರನ ಉಪದ್ರವನು ಬ್ರಹ್ಮಾಂಡನೇ ಅಡಿಮೇನ ಅವನನ್ನು ఆయన బిగిని అడిగితే లోకుడు శాంతి నిలమల్పడు అప్ప ఎన్న గేనగు తెరిన పిరకార ఈరు ఈశ్వర దేవರನ್ನ ಕೈಪತ್ತಿದು ಮುತ್ತೈದೆ ರೂಪುಡು ఆయన ಅಂತ್ಯಮಲ್ಪಡು ಅಪ್ಪ ಅಂತ್ಯಮಲ್ಪಡು ಅವಳು ನಿನ್ನ ಆಸೆಗಳಕ್ಕನೇ ನಡಪಡು
ಜಿಲ್ಲೆಯ ಹರಿಪರಂಬ ಎಂಬ ಪ್ರದೇಶಕ್ಕೆ ಸಮೀಪದಲ್ಲಿರುವ ಒಳಪಟ್ಟಣಂ ನದಿಯ ದಡದಲ್ಲಿದ್ದು ಅರಶಿನ ಕಡವು ಮುತ್ತಪ್ಪ ಎಂದೇ ಹೆಸರುವಾಸಿಯಾಗಿದೆ. ಈ ದೈವದ ಕಥೆಯೇ ಒಂದು ವಿಸ್ಮಯ. ಕೇರಳದ ಪಯ್ಯವೂರು ಎಂಬ ಹಳ್ಳಿಯ ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ ದೇವನ್ ಮತ್ತು ಪಡಿಕುಟ್ಟಿ ದಂಪತಿಗಳಿಗೆ ಮಕ್ಕಳಿರುವುದಿಲ್ಲ. ಪಡಿಕುಟ್ಟಿ ಮಹಾನ್ ಶಿವಭಕ್ತಿಯಾಗಿದ್ದು ಸಂತಾನ ಭಾಗ್ಯ ಕರುಣಿಸಲು ದಂಪತಿಗಳು ಶಿವನ ಮೊರೆ ಹೋಗುತ್ತಾರೆ. ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಪೂಜಾ ಕೈಂಕರ್ಯಗಳಲ್ಲಿ ಏನೋ ಲೋಪವಿರಬಹುದು. ಹಾಗಾಗಿ ನನಗೆ ತಾಯಿಯಾಗುವ ಭಾಗ್ಯವನ್ನು ಆ ಶಿವ ಕರುಣಿಸುತ್ತಿಲ್ಲ. ಇದು ಪರಮ ಶಿವಭಕ್ತಿಯಾದ ನಿನ್ನ ಪರೀಕ್ಷೆ. ಎದೆಗುಂದದೆ ತಾಳ್ಮೆಯಿಂದಿರು. ಶಿವಲಿಂಗಾಭಿಷೇಕ ಮಾಡಲು ನದಿಯಿಂದ ನೀರು ತೆಗೆದುಕೊಂಡು ಬರೋಣ. ಸಾಕ್ಷಾತ್ ಆ ಶಿವನೇ ನಮ್ಮ ಪೂಜೆಯಿಂದ ಪ್ರಸನ್ನನಾಗಿ ಈ ಮಗುವನ್ನು ನಮಗೆ ಕರುಣಿಸಿದ್ದಾನೆ. ಆಹಾ, ಈ ಮಗುವಿನ ಮುಖದಲ್ಲಿ ಎಷ್ಟೊಂದು ದೈವಿ ಕಳೆ ಎದ್ದು ಕಾಣುತ್ತಿದೆ. ಇನ್ನು ಮುಂದಕ್ಕೆ ನಮ್ಮ ಆಚಾರ ವಿಚಾರಗಳನ್ನು ತಿಳಿಯಪಡಿಸಿ ಇವನನ್ನು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಕ್ಕೆ ಇರಿಸುವ ಹೊಣೆ ನಮ್ಮದು. ಸಮಾಜದ ಅನ್ಯ ವರ್ಗದೊಂದಿಗೆ ಬೆರೆಯುವ ತುಡಿತ ಅವನಲ್ಲಿ ಹೆಚ್ಚಾಗುತ್ತದೆ. ಮಗುವೇ, ಗುರುಕುಲಕ್ಕೆ ಹೋಗಿ ವಿದ್ಯೆ ಕಲಿತು ಏನು ಮಾಡುತ್ತಿ? ನಮ್ಮ ಜೊತೆ ಬಾ. ನಾವು ಬೇಟೆಯಾಡಿ ಮಾಂಸದ ರುಚಿ ನೋಡುವ. ಈಚಲು ಮರದ ರಸ ಸೇವಿಸಿ ಸ್ವರ್ಗದಲ್ಲಿ ತೇಲಾಡುವ. ಇವನನ್ನು ಸಮಾಜದಿಂದ ಹೊರದಬ್ಬೋಣ. ಬ್ರಾಹ್ಮಣ ಕುಲಕ್ಕೆ ಅನಿಷ್ಟನು ಇವ. ಸಮಾಜಕ್ಕೆ ವರ್ಜವೆನಿಸುವ ಪ್ರಾಣಿಗಳ ಬೇಟೆ, ಮಾಂಸಾಹಾರ ಭಕ್ಷಣೆ, ಈಚಲು ಮರದ ರಸ ಸೇವನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕುಟುಂಬದ ವಿರೋಧ ಕಟ್ಟಿಕೊಳ್ಳುತ್ತಾನೆ. ನೀನು ಮಾಡುತ್ತಿರುವುದು ನಮ್ಮ ಕಟ್ಟುಕಟ್ಟಳೆಗೆ ವಿರುದ್ಧವಾಗಿದೆ. ಇದು ಹೀಗೆ ಮುಂದುವರಿದರೆ ಘೋರವಾದ ಪರಿಣಾಮ ಎದುರಿಸಬೇಕಾಗುತ್ತದೆ. ನನಗೆ ನಿಮ್ಮ ಮೇಲೆ ಅಪಾರವಾದ ಗೌರವವಿದೆ. ಆದರೆ ನೀತಿ ನಿಯಮದ ಸೋಗಿನಲ್ಲಿ ನನ್ನ ತೇಜೋವಧೆಯನ್ನು ನಾನು ಎಳ್ಳಷ್ಟು ಸಹಿಸಲಾರೆ. ನನ್ನಿಂದ ನಿಮ್ಮ ಶಾಂತಿ ಭಂಗವಾಗುತ್ತಿದೆ ಎಂದಾದರೆ ಈಗಲೇ ನಾನು ಈ ಜಾಗ ಬಿಟ್ಟು ದೂರ ಹೋಗುತ್ತೇನೆ, ತೆರಳುತ್ತೇನೆ ನಾನು.
പൊന്നു മുത്തപ്പ മുത്തപ്പ എന്റെ പൊന്നു മുത്തപ്പ എന്റെ നെഞ്ചു പൊട്ടി പാടണ ഒറ്റം പാട്ട് നിന്റെയുള്ള മരിയനെ അത് കേട്ടുകേട്ട് എന്റെ പൊന്നു മുത്തപ്പ നീ ഭഗവാൻ വെള്ളാട്ട് നിന്റെ പോയി മുമ്പിൽ എന്നും നീടോട്ട് എന്റെ മുത്തപ്പ എന്റെ പൊന്നു മുത്തപ്പ മുത്തപ്പ എന്റെ പൊന്നു മുത്തപ്പ. ನಂತರ ಮುತ್ತಪ್ಪ ಕೇರಳಕ್ಕೂ ಸಂಚರಿಸಿ ತನ್ನ ದೈವಿ ಶಕ್ತಿಯನ್ನು ಸರ್ವರಿಗೂ ತಿಳಿಯುವಂತೆ ಮಾಡುತ್ತಾನೆ. ಕಾರಣಿಕ ಶಕ್ತಿಯಿಂದ ಅಪಾರವಾದ ಭಕ್ತರನ್ನು ಸಂಪಾದಿಸಿರುವ ಶ್ರೀ ಮುತ್ತಪ್ಪನ ದೈವ ಭಕ್ತಿಯಿಂದ ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ವೈಕುಂಠಪುರ ನಿಲೆಯ ಮಹಾವಿಷ್ಣು ಕೈಲಾಸಗಿರಿಯೊಡೆಯ ಸಾಕ್ಷಾತ್ ಶಿವ ಇವರಿಬ್ಬರ ಸಂಗಮದ ಶಕ್ತಿ ಸ್ವರೂಪವೇ ಶ್ರೀ ಮುತ್ತಪ್ಪನ್ ಹಾಗೂ ತಿರುವಪ್ಪನ್ ರೂಪದಲ್ಲಿ ನೆಲೆಯನ್ನು ಕಂಡ ಕೇರಳದ ಪರಮ ಪವಿತ್ರ ಪುಣ್ಯಕ್ಷೇತ್ರ ಪರಶಿನ ಕಡವು. ಪರಶಿನ ಕಡವು ಮುತ್ತಪ್ಪ, ಪರಶಿನ ಕಡವು ಮುತ್ತಪ್ಪ.
ತಿಳಿಯೋದಾದ್ರು ಶಂಕರ್ಗಣಿ ಮಲ್ಪುವೆ. ಇವರು ಬೈದಿನ பொண்ணு ಈಯ ನಿಕ್ಕ ಎರಡ ಕಾಲಿಗೆ ಸಾಧ್ಯನಾ? ಲೋಕವು ಎಟ್ಟೆ ಆದ ಸರ್ವೇ ಎಂಬ ಪ್ರದೇಶಕ್ಕೆ ಸಮೀಪದಲ್ಲಿರುವ ವಾಸಿಯಾಗಿದೆ. ಈ ದೈವದ ಕಥೆಯೇ ಒಂದು ವಿಸ್ಮಯ. ಕೇರಳದ ಪಯಗೂರು ಎಂಬಿಯಂಗಾರ್ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ ದೇವನ್ ಮತ್ತು ಪಡಿಪುಟ್ಟಿ ದಂಪತಿಗಳಿಗೆ ಮಕ್ಕಳಿರುವುದಿಲ್ಲ. ಪಡಿಪುಟ್ಟಿ ಮಹಾಪತಿಗಳು ಶಿವನ ಮೊರೆ ಹೋಗುತ್ತಾರೆ. ಶಿವನಿಗೆ ವಿಶೇಷ
ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯಾಳಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ನಿನ್ನ ಮಡಿಲಿನ ಮಕ್ಕಳಮ್ಮ. ವಿದ್ಯಾದೇವತೆ ವಿದ್ಯಾಪ್ರದಾತೆ, ವಿದ್ಯಾದೇವತೆ ವಿದ್ಯಾಪ್ರದಾತೆ, ವಿದ್ಯಾಮಾತೆ ಮೋದತೆ, ವಿದ್ಯಾಮಾತೆ ಮೋದತೆ. ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲಸದಳವು, ಬಣ್ಣಿಸಲಸದಳವು. ಹಲವು ಭಾಷೆ ನುಡಿ ಲಿಪಿಗಳ ತೋಟ, ವಿವಿಧ ಪಂಚಮತಗಳ ರಸದೂಟ. ಕಾಣಲು ಕಾಮನ ಬಿಲ್ಲಿನ ನೋಟ, ಬಗೆ ಬಗೆ ಸಂಕುಲವು ನಮ್ಮಿ ತಾಯಿ ನೆಲವು. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲಸದಳವು. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ, ನಾ ಮುತ್ತಾದೆ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ. ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎನ್ನುತ್ತ ಹೊಸ ಬಾಳ ತಂದೆಯಮ್ಮ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಅಂಬಾ ಭವಾನಿಕೆ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ, ನಿನ್ನ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ. ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ನಮೋಸ್ತುತೆ 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 ನಾರಾಯಣಿ. ನಮೋಸ್ತುತೆ
ನಾರಾಯಣಿ ನಮೋಸ್ತುತೆ ಸರ್ವಮಂಗಲ ಮಾಂಗಲ್ಯೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿತೆ ಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಯಾಕುಂದೆಂದು ತುಷಾರ ಆರದವಳ ಆವ್ರತ ಯಾ ವೀಣಾವರ ದಂಡ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರವತಿ ದೇವಿ ಸದಾ ವಂದಿತಾ ಸಮಪತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಾ ಸಮಪತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಾ ನಮೋಸ್ತುತೆ ನಮೋಸ್ತುತೆ ಶಾರದ ಮಾತೆ ನಮೋಸ್ತುತೆ 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 ಶಾರದ ಮಾತೆ ನಮೋಸ್ತುತೆ 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 ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಇಂದು ಇದುವೇ ನವಗಾನ ಇದುವೇ ನವಗಾನ ದಣಿದರು ದುಡಿದು ಕೇಶವರಂದು ಐಕ್ಯತ ಸುಂದರ ಕನಸು ಪಣ ತೊಡಿರಿಂದು ಮಾಡುವೆವೆಂದು ಎಲ್ಲವನ್ನೂ ನನಸು ರಾಮ ನಾಮ ಸಾಲದೆ ರಾಮನಾಮ ಒಂದೇ ಸಾಕು ಬಾಳದಾರಿಗೆ ರಾಮನಾಮ ಒಂದೇ ಸಾಕು ಬಾಳದಾರಿಗೆ ಬೇರೆ ಭಾಗ್ಯವೇಕೆ ರಾಮನಾಮ ಸಾಲದೆ ಬೇರೆ ಭಾಗ್ಯವೇಕೆ ರಾಮ ನಾಮ ಸಾಲದೆ ರಾಮನಾಮ ಒಂದೇ ಸಾಕು ಬಾಳದಾರಿಗೆ ರಾಮ 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 ಎನ್ನುವ ರಾಮ 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 ಎನ್ನುವ ಪ್ರೇಮದಿಂದ ಬಂದು ಸಲಹುವ ಪ್ರೇಮದಿಂದ ಕರೆ ರಾಮ ಬಂದು ಸಲಹುವ ರಾಮನಾಮ ಒಂದೇ ಸಾಕು ಬಾಳದಾರಿಗೆ ರಾಮನಾಮ ಒಂದೇ ಸಾಕು ಬಾಳದಾರಿಗೆ ಹುಟ್ಟು ಸಾವು ದಡಗಳೆರಡು ನಡುವೆ ಬಾಳುವೆ ಹುಟ್ಟು ಸಾವು ದಡಗಳೆರಡು ನಡುವೆ ಬಾಳುವೆ ನಲಿವು ನೋವು ಹಲವು ಭಾವ ಹರಿವ ಕಾಲುವೆ ಹರಿದು ಹರಿದು ದಣಿದ ಜೀವ ನೀನು ಮಾನವ ಹರಿದು ಹರಿದು ದಣಿದ ಜೀವ ನೀನು ಮಾನವ ಒಮ್ಮೆ ನೀನು ಜಪಿಸಿ ನೋಡು ರಾಮನಾಮವ ಒಮ್ಮೆ ನೀನು ಜಪಿಸಿ ನೋಡು ರಾಮನಾಮವ ರಾಮನಾಮ ಒಂದೇ ಸಾಕು ಬಾಳದಾರಿಗೆ ರಾಮನಾಮ ಒಂದೇ ಸಾಕು ಬಾಳದಾರಿಗೆ ಬೇರೆ ಭಾಗ್ಯವೇಕೆ ರಾಮ ನಾಮ ಸಾಲದೆ ಬೇರೆ ಭಾಗ್ಯವೇಕೆ ರಾಮ ನಾಮ ಸಾಲದೆ ರಾಮನಾಮ ಒಂದೇ ಸಾಕು ಬಾಳದಾರಿಗೆ ಇಂದು ನಿನ್ನದೆಂಬುದೆಲ್ಲ ನಾಳೆ ಯಾರದೋ ಇಂದು ನಿನ್ನ ಎಂಬುದೆಲ್ಲ ನಾಳೆ ಯಾರದೋ ಇಂದು ಕಳೆ ನಾಳೆ ಎಂದು ಬಹುದಬಾರದೋ ಬದುಕು ಎರಡು ಕ್ಷಣವು ನಿನ್ನ ಪಾಲು ಮಾನವ ಬದುಕು ಎರಡು ಕ್ಷಣವು ನಿನ್ನ ಪಾಲು ಮಾನವ ಎಲ್ಲ ಮರೆತು ನೆನೆಯ ನಿರುತ ರಾಮನಾಮವ ಎಲ್ಲ ಮರೆತು ನೆನೆಯ ನಿರುತ ರಾಮನಾಮವ ರಾಮನಾಮ ಒಂದೇ ಸಾಕು ಬಾಳದಾರಿಗೆ ರಾಮನಾಮ ಒಂದೇ ಸಾಕು ಬಾಳದಾರಿಗೆ ರಾಮ 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 ಎನ್ನುವ ರಾಮ 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 ಎನ್ನುವ ಪ್ರೇಮದಿಂದ ಕರೆಯ ರಾಮ ಬಂದು ಸಲಹುವ ಪ್ರೇಮದಿಂದ ಕರೆಯ ರಾಮ ಬಂದು ಸಲಹುವ ರಾಮನಾಮ ಒಂದೇ ಸಾಕು ಬಾಳದಾರಿಗೆ ರಾಮನಾಮ ಒಂದೇ ಸಾಕು ಬಾಳದಾರಿಗೆ ರಾಮನಾಮ ಒಂದೇ ಸಾಕು ಬಾಳದಾರಿಗೆ
ಪೂಜಿಪೆ ನಿನ ಹೂಗಳಿಂದಲೇ ಶ್ರೀ ಶಾರದಾಂಬೆ ಪೂಜಿಪೆ ನಿನ ಅರಶಿನ ಕುಂಕುಮದಿಂದ ಪರಿಮಳ ಗಂಧಗ ನಿನ್ನ ಅರಶಿನ ಕುಂಕುಮದಿಂದ ಪರಿಮಳ ಗಂಧಗ ನಿನ್ನ ಶಾರದೆ ಬಾರಾತಿಯೇ ಹಾರಾದಿಪೆ ನಾ ಹರುಷದಿಂದ ಶಾರದೆಯೇ ಬಾರಾತಿಯೇ ಹಾರಾದಿಪೆ ನಾ ಹರುಷದಿಂದ ಶ್ರೀ ಶಾರದಾಂಬೆ ಪೂಜಿಪೆ ನಿನ ಮಲ್ಲಿಗೆ ಹೂ ಕುಸುಮದಿಂದ ಕಲ್ಯಾಣಿ ಪೂಜಿಪೆ ನಿನ್ನ ಮಲ್ಲಿಗೆ ಹೂ ಕುಸುಮದಿಂದ ಕಲ್ಯಾಣಿ ಪೂಜಿಪೆ ನಿನ್ನ ಸುರಸೇನ್ವಿತ ಜಲಜಾತರ ನೀನೆಂದರೆ ನಿನ್ನ ನಂಬಿಡುವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ ನಳೆದು ಮರು ಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಕತ್ತಲೆಯ ಕೌರವರು ಸುತ್ತ ನೂರೆದ್ದಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಪಾಂಡವಗೆ ರೋಮಾಂಚನ ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ನಮಗೋರ್ವಳೆ ತಾಯಿ ನಿತ್ಯ ವಾತ್ಸಲ್ಯಮಯಿ ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ ಎನ್ನ ಸಾಧನೆಯೆಲ್ಲ ತಾಯ ಗೌರವಕ್ಕೆ ಮುಡಿಪು ತಾಯ ಗೌರವಕ್ಕೆ ಮುಡಿಪು ಅರ್ಪಣೆಯೊಳಾನಂದ ನೆರ್ಪುಗೊಂಡಿಹುದಿಲ್ಲಿ ರಾಷ್ಟ್ರೀಯತೆಯ ಮೆರೆದಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಸತ್ವವ ಮೆರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನ್ನು ರೂಪಿಸಿವೆ ವಿಭಜನೆ ವಿಘಟನೆ ನೈತಿಕ ಪತನ ಧೈರ್ಯ ಮೇರುಗಳೇ ಕಂಪಿಸಿವೆ ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ನಾಳೆಗಳು ನಮದೆನಿಸಿವೆ
ಭರವಸೆಯ ನಾಳೆಗಳು ನಮದೆನಿಸಿವೆ, ನಾಳೆಗಳು ನಮದೆನಿಸಿವೆ, ನಾಳೆಗಳು ನಮದೆನಿಸಿವೆ. ಧನ್ಯವಾದಗಳು. बोलो शारदा माता के, अंबा भवानी के. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು, ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನವ ಪಾಡಲು. ಯಾವ ಭಾವದಿ ಯಾವ ರಾಗದಿ ಹಾಡಿ ಪಾಡಲಿ ನಿನ್ನಯ ತಾಯಿ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು. ಶರಣಾಗತ ವರದೇ ವರದೇವಿ ಕರುಣ ಸದಯೇ, ಸುರವರ ಪೂಜಿತೆಯೇ ಹರವೀರ ಪುರಾನಿಲಯೇ. ದುರಿತ ನಿವಾರಿಣಿ ಭವ ಭಯಹಾರಿಣಿ ಮಂಗಳದಾಯಿನಿ ನಾರಾಯಣಿ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು, ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. बोलो श्री शारदा माता की. ಶ್ರೀ ಶಾರದಾ ಮಹೋತ್ಸವದ ಸಮಾರೋಪ ಸಮಾರಂಭಕ್ಕೆ ಇವತ್ತಿನ ಈ ಸಮಾರೋಪ ಸಮಾರಂಭದಲ್ಲಿ ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಬಂದಿರುವಂತಹ ಶ್ರೀಯುತ ರವೀಂದ್ರ ಪುತ್ತೂರು ಸನ್ಮಾನ್ಯರು, ಸಂಯೋಜಕರು, ಸಾಮರಸ್ಯ ವೇದಿಕೆ ಮಂಗಳೂರು ವಿಭಾಗ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅವರು ನಮ್ಮ ಉಳ್ಳಾಲದ ಮೇಲಿನ ಅಭಿಮಾನದಿಂದ ಪುತ್ತೂರಿನಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಶ್ರೀಯುತರನ್ನು ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಭರತ್ ಕುಮಾರ್ ಉಳ್ಳಾಲ್ ಅವರು ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, 1948ನೇ ಇಸವಿಯಲ್ಲಿ ಉಳ್ಳಾಲದ ನರಸಿಂಹ ಮಲ್ಯರು ಮತ್ತು ಉಳ್ಳಾಲದ ದಯಾನಂದ ನಾಯ್ಕರಂತಹ ಧೀಮಂತ ವ್ಯಕ್ತಿಗಳು ಹಾಗೂ ಮೊಗವೀರ ಸಮಾಜದ ಅನೇಕ ಹಿರಿಯರು ಸೇರಿಕೊಂಡು ಈ ಒಂದು ಉತ್ಸವವನ್ನು ಆರಂಭಿಸಿ 76 ವರ್ಷಗಳ ಕಾಲ ನಿರಂತರವಾಗಿ ಈ ಒಂದು ಉಳ್ಳಾಲ ಕ್ಷೇತ್ರದಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಹಿರಿಯರು ಕೊಟ್ಟಂತಹ ಒಂದು ಈ ಮಾರ್ಗದರ್ಶನದಲ್ಲಿ ಇಂದಿನ ಪೀಳಿಗೆ ಈ ಕಾರ್ಯಕ್ರಮವನ್ನು ಮತ್ತಷ್ಟು ವಿಜೃಂಭಣೆಯಿಂದ ಮುಂದುವರಿಸುವಂಥ ಒಂದು ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಬಂಧುಗಳೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಹಿನ್ನೆಲೆಯಲ್ಲಿ ದಯಾನಂದ ನಾಯಕರವರು ಹಾಕಿಕೊಟ್ಟಂತಹ ಪಥದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಆಚರಣೆ ಏನಿದೆ, ಭಗವದ್ಧ್ವಜವನ್ನು ಹಾರಿಸುವ ಮೂಲಕ, ಪ್ರಾರ್ಥನೆಯನ್ನು ಹಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸುವಂಥ ಪದ್ಧತಿ ನಮ್ಮ ಹಿರಿಯರು ನಮಗೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಸಂಘದ ಕೆಲವು ಆಜ್ಞೆಗಳನ್ನು ಕೊಡ್ತಾ ಇದ್ದಾರೆ. ಆ ಆಜ್ಞೆಗಳ ಪ್ರಕಾರ ನೀವೆಲ್ಲ ಎದ್ದು ನಿಂತು, ಅವರು ಹೇಳಿದಾಗ ಎದ್ದು ನಿಂತು ಧ್ವಜಾರೋಹಣದಲ್ಲಿ ನಾವೆಲ್ಲ ಭಾಗವಹಿಸಬೇಕು. ಆಮೇಲೆ ಪ್ರಾರ್ಥನೆಯಲ್ಲೂ ಕೂಡ ಭಾಗವಹಿಸಿ, ಆ ಬಳಿಕ ಅವರು ಉಪವಿಶ ಅಂತ ಕೊಟ್ಟಾಗ ನಿಮ್ಮ ಸ್ವಸ್ಥಾನದಲ್ಲಿ ಕುಳಿತು, ಆ ಬಳಿಕ ನಮ್ಮ ಗಣ್ಯ ಅತಿಥಿಗಳಿಂದ ಈ ಸಮಾರೋಪ ಭಾಷಣ ನಡೀಲಿಕ್ಕಿದೆ. ಇದೀಗ ಸಂಘದ ಆಜ್ಞೆಯ ಪ್ರಕಾರ ಸಾವಧಾನ್ ಉತ್ತಿಷ್ಟ ಅಂದಾಗ ಎಲ್ಲರೂ ಎದ್ದು ನಿಲ್ಲಬೇಕು. ಆಮೇಲೆ ಆರಮ ಅಂತ ಕೊಡ್ತಾರೆ. ಆಮೇಲೆ ದಕ್ಷ ಅಂದಾಗ ನಾವು ಅಟೆನ್ಷನ್ ನೇರವಾಗಿ ನಿಂತು ಎಲ್ಲರೂ ನಿಲ್ಲಬೇಕು. ಆಮೇಲೆ ಧ್ವಜಾರೋಹಣ ಆಗ್ತದೆ. ಧ್ವಜಾರೋಹಣದ ಬಳಿಕ ಪ್ರಾರ್ಥನೆ ಆಗ್ತದೆ. ಪ್ರಾರ್ಥನೆಯಲ್ಲಿ ಯಶವಂತ್ ಅಮೀನ್, ನಮ್ಮ ಸೌಭಾಗ್ಯ ಉಳ್ಳಾಲ ಮಗವೀರ ಸಂಘದ ಅಧ್ಯಕ್ಷರೇ ಪ್ರಾರ್ಥನೆಯನ್ನು ಹಾಡ್ತಾ ಇದ್ದಾರೆ. ಅದನ್ನು ನಾವು ಪುನರಾವರ್ತನೆ ಮಾಡಿಕೊಂಡು ಆ ಬಳಿಕ ಪುನಃ ಉಪವಿಶ ಧ್ವಜ ಪ್ರಣಾಮ ಅಂತ ಕೊಡ್ತಾರೆ. ಧ್ವಜಕ್ಕೆ ನಮಸ್ಕಾರ ಮಾಡುವಂಥದ್ದು. ಆಮೇಲೆ ಉಪವಿಶ ಕೊಟ್ಟಾಗ ಅಲ್ಲೇ ನೀವು ನಿಮ್ಮ ಸ್ವಸ್ಥಾನದಲ್ಲಿ ಕುಳಿತುಕೊಳ್ಬೇಕು. ಸೌದನ್ ಉತ್ತಿಷ್ಟ. ಆ ರಮ ಸಂಘ ತಕ್ಷ ಸಂಘ ಆ ರಮ ಸಂಘ ತಕ್ಷ
तुझे प्रणाम 1 2 3 नमस्ते सदा वत्सले मातृभूमे नमस्ते सदा वत्सले मातृभूमे त्वया हिन्दुभूमे सुखं वर्धितोऽहम् महामङ्गले पुण्यभूमे त्वदर्थे पतत्वेशकायो नमस्ते नमस्ते प्रभो शक्तिमन् हिन्दुराष्ट्राङ्गभूता इमे सादरन्त्वा नमामोऽयम् त्वदीयाय कार्याय बद्धार्कटीयम् शुभामाशिषन्देहिता स्फूर्ते अजय्याञ्च विश्वस्य देयेषु शक्तिम् सुशीलं जगद्येननं ब्रह्मवे श्रुतं च वयत्कण्टकाकीर्णमार्गम् स्वयं श्रीवकृतन्न सुगं कार्ये समत्कर्ष निःश्रेयसस्यैकमग्रम् परं साधनन्नाम वीरव्रतम् तदन्तस्फुरत्वक्षया देयनिष्ठा प्रदन्ता प्रजागर्द्युति विरानिशम् विजयत्री चन संहता कार्यशक्तिर् विदायास्य धर्मस्य संरक्षणम् परं वै भवन्ये तुमे तस्वराष्ट्रम् समर्त्वा भवत्वा शिशाते वृषम् भारत माता की जय। तुझे प्रणाम 1 2 3 उपविशा ಶ್ರೀಯುತರು ಮೂಲತಃ ಪುಣಚದವರು, ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್. ಪುತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡುತ್ತಾ ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ವಿಭಾಗವಾದ ಸಾಮರಸ್ಯ ವೇದಿಕೆ ಮಂಗಳೂರು ವಿಭಾಗದ ಸಂಯೋಜಕರಾಗಿ ಅನೇಕ ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿತಿರುವಂತಹ ಶ್ರೀಯುತ ರವೀಂದ್ರ ಪುತ್ತೂರು ಅವರಿಗೆ ಉಳ್ಳಾಲದ ಸಮಸ್ತ ಹಿಂದೂಗಳ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಉಳ್ಳಾಲದ ಸಾರ್ವಜನಿಕ ಶಾರದಾ ಉತ್ಸವ ಸಮಿತಿಯ ವತಿಯಿಂದಲೂ ಅವರನ್ನು ಆತ್ಮೀಯವಾಗಿ ಬರಿಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರು ಹಿರಿಯರಾದಂತಹ ಶ್ರೀಕರ್ ಕಿಣಿಯವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಸನ್ಮಾನ್ಯ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಶ್ರೀಕಾಂತ್ ಅರಸು ಹಿತ್ಲು ಅವರು ಬಂದು ನಮ್ಮ ಇಂದಿನ ಅತಿಥಿಗಳಿಗೆ ಈ ಹಾರಾರ್ಪಣೆಯನ್ನು ಮಾಡಬೇಕು. ಅಧ್ಯಕ್ಷರಾದ ಭರತ್ ಕುಮಾರ್ ಉಳ್ಳಾಲ್, ಕ್ಷಮಿಸಿ, ಕೋಶಾಧಿಕಾರಿಗಳಾದಂತಹ ಗಣೇಶ್ ಭಟ್ ಅವರು ಫಲವಸ್ತುವನ್ನು ನೀಡಿ ಶ್ರೀಯುತ ರವೀಂದ್ರ ಪುತ್ತೂರು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಒಂದು ಸ್ಮರಣೆ ಸದಾ ಇರಲಿ ಎನ್ನುವ ನೆನಪಿನೊಂದಿಗೆ ಈ ಒಂದು ಸ್ಮರಣಿಕೆಯನ್ನು ನಮ್ಮ ಅಧ್ಯಕ್ಷರಾದ ಭರತ್ ಕುಮಾರ್ ಉಳ್ಳಾಲ್ ನೀಡ್ತಾ ಇದ್ದಾರೆ. ಹಲವಾರು ಪ್ರಥಮಗಳಿಗೆ ಸಾಕ್ಷಿಯಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಕಳೆದ 30-35 ವರ್ಷಗಳಿಂದ ಈ ರೀತಿಯ ನೂರಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆದರೆ ಈ ರೀತಿಯ ಒಂದು ಕಾರ್ಯಕ್ರಮ ನನ್ನ ಜೀವನದ ಮೊದಲನೇ ಕಾರ್ಯಕ್ರಮ. ತಾಯಿ ಸಿಂಧು ಸಾಗರದ ಪದತಲದಲ್ಲಿ ತಾಯಿ ಶಾರದೆಯನ್ನು ಜಲಸ್ತಂಭನಗೊಳಿಸುವ ಒಂದು
ವೈವಿಧ್ಯಮಯ ವೈಶಿಷ್ಟ್ಯಮಯ ಕಾರ್ಯಕ್ರಮ. ಶಾರದೆಯಲ್ಲೂ ವೈಶಿಷ್ಟ್ಯವೇ. ಮೊದಲನೇ ಬಾರಿಗೆ ತಾಯಿ ಶಾರದೆಯ ಕೈಯಲ್ಲಿ ಖಡ್ಗ ನೋಡಿದೆ ನಾನು. ಎಂಥ ಸಂದೇಶವನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ. ಒಂದು ಕೈನಲ್ಲಿ ವೀಣೆ, ಇನ್ನೊಂದು ಕೈನಲ್ಲಿ ಖಡ್ಗ. ಬಹುಶಃ ಇದು ನನ್ನ ಜೀವನದ ಮೊದಲನೇ ದರ್ಶನ. ಎರಡನೇದು, ತಾಯಿ ಶಾರದೆ ಎಲ್ಲರೂ ಕೂಡ ಚಕ್ರದ ಮೇಲೆ ಹೋಗುವವರು. ಭಕ್ತರಿಗೆ ಸಾಮಾನ್ಯ ಭಾಗ್ಯ ಇರ್ತದೆ ದೇವರನ್ನು ಹೊರುವುದು, ದೇವರ ಕೃಪೆಗೆ ಪಾತ್ರರಾಗುವುದು. ಆದರೆ ದೇವಿಗೆ ಒಂದು ಭಾಗ್ಯ ಭಕ್ತರ ಹೆಗಲಲ್ಲಿ ಹೋಗುವುದು. ಇದು ಬಹುಶಃ ನನ್ನ ಜೀವನದಲ್ಲಿ ಮೊದಲನೆಯದ್ದು. ತುಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಸಂಘದ ಪ್ರೇರಣೆಯಿಂದ ನಡೆಯುವಂಥ ನೂರಾರು ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ. ಆದರೆ ಸಂಘದ ಪ್ರಾರ್ಥನೆಯ ನಂತರ ಜಲಸ್ತಂಭನಗೊಳ್ಳುವಂಥ ಭಾಗ್ಯ ಶಾರದೆಗೆ. ಇನ್ನೇನು ಬೇಕು ಶಾರದೆಯ ರಕ್ಷಣೆಗೆ? ಹಿರಿಯರಾದಂಥ ಉಳ್ಳಾಲ ದಯಾನಂದ ನಾಯಕರ ಹೆಸರನ್ನು ಹೇಳಿದರು. ಬೇರೆ ಬೇರೆ ಪುಸ್ತಕಗಳನ್ನು ಓದ್ತೇವೆ, ಬೇರೆ ಬೇರೆ ಕಥಾನಕಗಳನ್ನು ಅನುಭವಿಸ್ತೇವೆ, ಬೇರೆ ಬೇರೆ ವಿಚಾರಗಳನ್ನು ಕಣ್ಣಿನಿಂದ ಕಾಣುತ್ತೇವೆ. ಆದರೆ ಯಾವ ಗ್ರಂಥದಲ್ಲಿಯೂ ಸಿಗದೇ ಇರುವಂಥ ಸಂದೇಶ ಒಬ್ಬ ಸಂಘದ ಸ್ವಯಂ ಸೇವಕ ಕೊಟ್ಟಿದ್ರೆ, ಯಾರ ಜೀವನವೇ ಒಂದು ಗ್ರಂಥವೋ ಅಂತಹ ಜೀವನವನ್ನೇ ಗ್ರಂಥವಾಗಿ ನಮ್ಮ ಮುಂದೆ ಇಟ್ಟಂತಹ ಆ ದಯಾನಂದ ನಾಯಕರ ನೆನಪಿನಲ್ಲಿ ಇವತ್ತವರಿಲ್ಲ. ಅವರ ನೆನಪಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದು ನಿಜವಾಗಲೂ ಅವಿಸ್ಮರಣೀಯ. ಹಿರಿಯರಾದಂಥ ಅವರ ಜನ್ಮ ಶತಮಾನೋತ್ಸವ ಅಂತೆ. ಶತಮಾನೋತ್ಸವ ಇನ್ನೊಂದು ಇದೆ ಈ ಸಂದರ್ಭದಲ್ಲಿ. ಕಳೆದ 77 ವರ್ಷಗಳಿಂದ. ಇದು ಸಣ್ಣ ಕೆಲಸ ಅಲ್ಲ ಸ್ವಾಮಿ, ಇದು ಸಣ್ಣ ಕೆಲಸ ಅಲ್ಲ. ಇದರಿಂದ ನಮಗೆ ಭಕ್ತರಿಗೆ ಪುಣ್ಯ ಅಷ್ಟೇ ಸಿಗುವುದಲ್ಲ, ಇದು ಭಕ್ತರ ಭಾಗ್ಯ. ಬಂಧುಗಳೇ, ತಾಯಿ ಶಾರದೆಯನ್ನು ಆರಾಧನೆ ಮಾಡಿದ್ದೇವೆ. ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ಕನ್ಯಾಕುಮಾರಿ ತನಕ ಸಾವಿರಾರು ಶಾರದೆಯರನ್ನ ಆರಾಧನೆ ಮಾಡ್ತೇವೆ. ಭಾರತದ ಪ್ರತೀಕವೇ ಇದೆ, ಖಡ್ಗವೂ ಇದೆ, ನಮ್ಮಲ್ಲಿ ವೀಣೆಯೂ ಇದೆ. ಅಂಥ ಶಾರದೆ ನಮಗೆ ಆದರ್ಶಪ್ರಾಯ ಆಗಲೇಬೇಕು. ಬಂಧುಗಳೇ, ನಮ್ಮ ದೇಶದ ಜೀವನ ವಿಧಾನವೇ ಒಂದು ರೀತಿ ವೈಶಿಷ್ಟ್ಯಪೂರ್ಣವಾದದ್ದು. ಜಗತ್ತಿನ ಹಲವಾರು ದೇಶಗಳನ್ನು ಸುತ್ತಿ ಬಂದಂಥ ನೀವೆಲ್ಲರೂ ಇರಬಹುದು. ಆದರೆ ಈ ದೇಶದಲ್ಲಿ, ಈ ಮಣ್ಣಿನಲ್ಲಿ ಹುಟ್ಟಿದ ನಮ್ಮ ಜೀವನವೇ ಧನ್ಯ, ನಮ್ಮ ಜೀವನವೇ ಪಾವನ. ಯಾಕೆ ಅಂತಂದರೆ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಇಂಥ ಸಂದೇಶವನ್ನು ಕೊಡುವಂಥ ಒಂದು ಜೀವನ ವಿಧಾನ ಇಲ್ಲ. ಜಗತ್ತಿನ ಜನ ಮನುಷ್ಯರ ಜೀವನವನ್ನು ಹೇಗೆ ಡಿಫೈನ್ ಮಾಡ್ತಾರೆ ನಿಮಗೆ ಗೊತ್ತಿದೆ. ದೆ ಡಿಫೈನ್ ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್. ಸಮಾಜದ ಒಂದು ಪ್ರಾಣಿ ಮನುಷ್ಯ ಅಂತ ಜಗತ್ತಿನ ಜನ ಮನುಷ್ಯನನ್ನು ಡಿಫೈನ್ ಮಾಡ್ತಾರೆ, ಮನುಷ್ಯನ ಜೀವನವನ್ನು ಡಿಫೈನ್ ಮಾಡ್ತಾರೆ 4 ಸಂಗತಿಗಳ ಆಧಾರದ ಮೇಲೆ: ಆಹಾರ, ನಿದ್ರೆ, ಭಯ, ಮೈಥುನ. ಮನುಷ್ಯನು ಮತ್ತು ಪ್ರಾಣಿ ಒಂದೇ ಅಂತ ಹೇಳಲಿಕ್ಕೆ 4 ಸಂಗತಿಗಳು. ನಮಗೆ ಹಸಿವಾದಾಗ ನಮಗೆ ಆಹಾರ ತೆಗೆದುಕೊಳ್ಳಬೇಕು ಅಂತ ಹೇಗೆ ಅನ್ನಿಸ್ತದೆಯೋ ಪ್ರಾಣಿಗೂ ಹಾಗೆ ಅನ್ನಿಸ್ತದೆ. ಅದಕ್ಕೋಸ್ಕರ ಮನುಷ್ಯ ಮತ್ತು ಪ್ರಾಣಿ ಒಂದೇ. ನಮಗೆ ಭಯ ಆಗ್ತದೆ ಹೇಗೆ, ಹಾಗೆ ಪ್ರಾಣಿಗಳಿಗೂ ಭಯ ಆಗ್ತದೆ, ಅದಕ್ಕೆ ಪ್ರಾಣಿಗಳು ಮನುಷ್ಯನ ಒಂದೇ. ನಿದ್ರೆ, ನಮಗೆ ಸುಸ್ತಾದಾಗ ನಾವು ನಿದ್ರೆ ಮಾಡ್ತೇವೆ, ಇಲ್ಲಿ ಮನುಷ್ಯನು ಪ್ರಾಣಿಗಳು ಒಂದೇ. ಮೈಥುನ, ಸಂತಾನೋತ್ಪತ್ತಿಯ ಕೆಲಸ ಪ್ರಾಣಿ ಹೇಗೆ ಮಾಡ್ತದೋ ಮನುಷ್ಯನು ಹಾಗೆ ಮಾಡ್ತಾನೆ. ಹಾಗಾದ್ರಿಂದ ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಜಗತ್ತಿನ ದೃಷ್ಟಿಯಲ್ಲಿ. ಆದರೆ ಭಾರತದ ದೃಷ್ಟಿಯಲ್ಲಿ ಮನುಷ್ಯ ಪ್ರಾಣಿಗಿಂತ ಮೇಲಿನ ಒಬ್ಬ ವ್ಯಕ್ತಿ. ಆತನಿಗೆ ಯೋಚನೆ ಮಾಡುವಂಥ ಶಕ್ತಿ ಇದೆ, ಸರಿ ಯಾವುದು ತಪ್ಪು ಯಾವುದು ಅಂತ ವಿಶ್ಲೇಷಣೆ ಮಾಡುವಂಥ ವಿವೇಕ ಇದೆ, ಚಿಂತನೆ ಇದೆ. ಅದಕ್ಕೋಸ್ಕರ ಮನುಷ್ಯ ಪ್ರಾಣಿಗಳಿಗಿಂತ ಭಿನ್ನವಾಗಿ ಬದುಕುವಂಥ ಪ್ರಾಣಿ. ಮನುಷ್ಯ ತಾನು ಬದುಕುವಂಥ ರೀತಿಯಿಂದ, ತನಗೆ ದೊರೆತಿರುವಂಥ ಸಂಸ್ಕಾರದ ಆಧಾರದಿಂದ ನಾಳೆ ಈ ಭೂಮಿಯನ್ನು ಬಿಟ್ಟು ಹೋಗುವಂತಹ, ತನ್ನ ದೇಹದಿಂದ ಮೇಲೆ ಹೋಗುವಂಥ ಒಂದು ದಿನ ಬರ್ತದಲ್ವಾ, ನಾವಿಲ್ಲಿಂದ ಹೊರಗಡೆ ಹೋಗ್ತೇವಲ್ವಾ, ಆ ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಜೀವನಕ್ಕೆ ಸಮಾಜ ಬೆಲೆ ಕಟ್ತದೆ. ತುಂಬ ಜನ ನೀವು ಇರಾಕ್, ಸಿರಿಯಾ ದೇಶಗಳ ಬೇರೆ ಬೇರೆ ವಿಡಿಯೋಗಳನ್ನು ನೀವು ನೋಡಿರ್ತೀರಿ. ಅಲ್ಲಿ ಹೇಗಿದೆ ಅಂತಂದರೆ, ತಮಗೆ ಆಗದವ್ರನ್ನ ಅವರು ಸಾಯಿಸ್ತಾರೆ. ಹೇಗೆ ಸಾಯಿಸ್ತಾರೆ ಗೊತ್ತಾ? ನೀವು ನೋಡಿರ್ತೀರಿ ಇದನ್ನೆಲ್ಲ. ಅವ್ರನ್ನೆಲ್ಲ ಸಾಲಾಗಿ ನಿಲ್ಲಿಸ್ತಾರೆ, ತಲೆಗೆ ಬಟ್ಟೆನೂ ಹಾಕೋದಿಲ್ಲ, ಕೆಲವು ಸಲ ಗರಗಸದಿಂದ ಕೊಯ್ದು ಸಾಯಿಸ್ತಾರೆ, ಖಡ್ಗದಿಂದ ಕಡಿದು ತಲೆ ಕಡಿದು ಸಾಯಿಸ್ತಾರೆ. ಇಂಥ ವಿಡಿಯೋಗಳನ್ನು ನೀವು ನೋಡಿದ್ದೀರಿ.
ಆ ಕಡಿಯುವಂಥ ತಲೆ ಕಡಿಯುವಂಥ ವ್ಯಕ್ತಿಗಳನ್ನು ನೋಡಿದಾಗ ಅವರನ್ನು ನಿಮಗೆ ಮನುಷ್ಯ ಅಂತ ಕಾಣ್ತದೋ ರಾಕ್ಷಸ ಅಂತ ಕಾಣ್ತದೋ? ಅವ್ರು ನೋಡಿದಾಗ ರಾಕ್ಷಸ ಅಂತ ಹೇಳ್ತೇವೆ ನಾವು. ಅವರು ರಾಕ್ಷಸರು ಮನುಷ್ಯರ ಅಂತ ಕೇಳ್ತಾರೆ. ಪಾಕಿಸ್ತಾನದಲ್ಲಿ ಒಂದು ಘಟನೆ ನಡೀತು. ಒಂದು ಶಾಲೆಯ ಸಣ್ಣ ಪುಟ್ಟ ಮಕ್ಕಳಿರುವಂಥ ಶಾಲೆಗೆ ಭಯೋತ್ಪಾದಕರು ನುಗ್ಗಿದ್ರು. ಸಣ್ಣ ಪುಟ್ಟ 8-10 ವಯಸ್ಸಿನ ಮಕ್ಕಳು. ಆ ಶಾಲೆಗೆ ಬಂದವರ ಯದ್ವಾತದ್ದ ಗುಂಡು ಹಾರಿಸಿ ಏನು ತಿಳಿಯದ ಆ ಮಕ್ಕಳನ್ನು ಸಾಯಿಸಿದರು. ಆ ಸಾಯಿಸಿದಂಥ ಆ ಕಟುಕರನ್ನು ರಾಕ್ಷಸ ಅಂತ ಕರಿಬೇಕು ತಾನೆ. ಆದರೆ ಕೆಲವು ವ್ಯಕ್ತಿಗಳು ಸತ್ತು ಹೋದಾಗ ಈ ಭೂಮಿ ಬಿಟ್ಟು ಹೋದಾಗ ಜನ ಮಾತಾಡೋದಂತಿದೆ, ದೇವರಂಥ ಮನುಷ್ಯ ಹೋಗಿಬಿಟ್ರು ಅಂತ. ಆ ದೇವರಂಥ ಮನುಷ್ಯ ಆದಂಥ ವ್ಯಕ್ತಿಗೂ ಆ ರಾಕ್ಷಸ ಅಂತ ಹೇಳುವವನಿಗೂ 2 ಕೈ 2 ಕಾಲು 1 ತಲೆ 1 ಹೊಟ್ಟೆ 2 ಕಣ್ಣು 1 ಮೂಗು ಇಬ್ಬರಿಗೂ ಸಮಾನವಾಗಿತ್ತಲ್ಲ. ಒಬ್ಬ ಸಾಯುವ ಹೊತ್ತಿಗೆ ರಾಕ್ಷಸ ಆದ, ಇನ್ನೊಬ್ಬ ಸಾಯುವ ಹೊತ್ತಿಗೆ ದೇವರಾದ. ಹಾಗಾಗಿ ನಾವು ನಮ್ಮ ಜೀವನದ ಕೊನೆಯ ಹಂತಕ್ಕೆ ಬರಬೇಕಾದಾಗ ನಾನು ಏನಾಗಬೇಕು ಅಂತ ನಿಶ್ಚಯ ಮಾಡುವಂಥ ಹಕ್ಕು ಇರುವುದು ಯಾರಿಗೆ ಅಂದರೆ ಅದು ನಮಗೆ. ಹಾಗಾಗಿ ಭಾರತದ ಜನ ನಿಶ್ಚಯ ಮಾಡ್ತಾರೆ, ನಾನು ಹೊರಗಡೆ ಹೋಗಬೇಕಾದ್ರೆ, ನಾಳೆ ನಾನು ಬಿಟ್ಟು ಹೋಗಬೇಕಾದ್ರೆ ನಾನು ರಾಕ್ಷಸ ಆಗಲ್ಲ, ನಾನು ದೇವರಾಗ್ತೇನೆ. ಈ ಅವಕಾಶವನ್ನು ಕೊಟ್ಟಿರುವುದು ಮನುಷ್ಯನಿಗೆ. ಅದನ್ನು ಕಾಯ ವಾಚ ಮನಸ ಪಾಲನೆ ಮಾಡಿರುವುದು ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಭಾರತೀಯರು. ನಾವು ಹಾಗೆ ಬದುಕಿದ್ದೇವೆ. ಹಾಗಾಗಿ ಆ ಕಾರಣದಿಂದನೇ ಜಗತ್ತಿನ ಉಳಿದೆಲ್ಲ ದೇಶಗಳ ಜನರ ಜೀವನ ವಿಧಾನಕ್ಕಿಂತ ಶ್ರೇಷ್ಠವಾದ ಜೀವನ ವಿಧಾನ ಭಾರತದ್ದು. ಅದಕ್ಕಾಗಿ ಭಾರತಕ್ಕೆ ಜಗತ್ತಿನಲ್ಲಿ ಇಂಥ ಸ್ಥಾನಮಾನ, ಇಂಥ ಗೌರವ, ಇಂಥ ಶ್ರದ್ಧೆ. ಜಗತ್ತಿನ ಜನ ಭಾರತಕ್ಕೆ ನಾವು ಕೇಳಿದ್ದೇವೆ ದಾಳಿ ಮಾಡಿದ್ದಾರೆ, ಸಂಪತ್ತು ಕೊಳ್ಳೆ ಹೊಡಿಲಿಕ್ಕೆ ಹೋಗಿದ್ದಾರೆ. ಆದರೆ ದೇವರನ್ನು ಕಾಣಲಿಕ್ಕಾಗಿ ಕೂಡ ಭಾರತಕ್ಕೆ ಬಂದಿದ್ದಾರೆ. ಇಲ್ಲಿನ ಜ್ಞಾನ ಸಂಪತ್ತನ್ನು ತೆಗೆದುಕೊಂಡು ಹೋಗ್ಲಿಕ್ಕಾಗಿ ಎಷ್ಟು ಜನ? ಜಗತ್ತಿನ ಸುಮಾರು 40 ದೇಶಗಳಿಂದ ಲಕ್ಷಾಂತರ ಜನ ಬರ್ತಾ ಇದ್ರು. ಉದ್ದಗಲಗಳಲ್ಲಿ ಸುಮಾರು 2.5 ಲಕ್ಷ ಗುರುಕುಲಗಳಿದ್ದವು. ಇವತ್ತು ಕೂಡ ಜಗತ್ತಿನ ಅತ್ಯಂತ ಶ್ರೇಷ್ಠ ಗುರುಕುಲಗಳು, ಶ್ರೇಷ್ಠ ವಿದ್ಯಾನಿಲಯಗಳು ಭಾರತದಲ್ಲಿರೋದು. ಅದು ಉಜ್ಜಯಿನ್ ಇರಬಹುದು, ವಿಕ್ರಮಶಿಲಾ ಇರಬಹುದು, ತಕ್ಷಶಿಲಾ ಇರಬಹುದು, ನಲಂದ ಇರಬಹುದು. ಇಲ್ಲೆಲ್ಲ ಜಗತ್ತಿನ ಸುಮಾರು 40 ದೇಶಗಳಿಂದ ಜನ ಬರ್ತಾ ಇದ್ರು ಇಲ್ಲಿಯ ಜ್ಞಾನ ಸಂಪತ್ತನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ. ಆದರೆ ಭಾರತದ ಜ್ಞಾನ ಭಂಡಾರದಲ್ಲಿ ಎಷ್ಟು ಕೋಟ್ಯಂತರ ಪುಸ್ತಕಗಳಿದ್ದಾವೆ. ಅವೆಲ್ಲವನ್ನು ನಾವು ದೇವರು ಅಂತ ಪೂಜೆ ಮಾಡ್ತೇವೆ. ಇದು ಈ ದೇಶದ ಸಂಸ್ಕೃತಿ. ನಾವು ಪೂಜೆ ಮಾಡೋದು ಆ ಶಾರದೆಯನ್ನಷ್ಟೇ ಅಲ್ಲ. ಜಗತ್ತಿನ ಒಂದೇ ಒಂದು ದೇಶ ಮಣ್ಣನ್ನು ಪೂಜೆ ಮಾಡುವ ದೇಶ, ಮರವನ್ನು ಪೂಜೆ ಮಾಡುವ ದೇಶ, ನೀರನ್ನು ಪೂಜೆ ಮಾಡುವ ದೇಶ, ಹಾವನ್ನು ಪೂಜೆ ಮಾಡುವ, ವಿಷ ಅಂತ ಗೊತ್ತಿದ್ರು ಹಾವನ್ನು ಪೂಜೆ ಮಾಡ್ತೇವೆ ನಾವು, ಗೋವನ್ನು ಪೂಜೆ ಮಾಡ್ತೇವೆ ನಾವು, ಪುಸ್ತಕವನ್ನು ಪೂಜೆ ಮಾಡ್ತೇವೆ ನಾವು. ಇಂತಹ ಸಂಸ್ಕೃತಿ ಜಗತ್ತಿನಲ್ಲಿರುವಂಥ ಏಕೈಕ ಸಂಸ್ಕೃತಿ ಅದು ಹಿಂದೂ ಸಂಸ್ಕೃತಿ. ಅಂಥ ಒಂದು ಶ್ರೇಷ್ಠ ಸಂಸ್ಕೃತಿಗೆ ವಾರಿಸುದಾರರು ನಾವು. ನಮಗೆ ಆ ಶಾರದೆ ಪ್ರಜ್ಞೆಯನ್ನು ಕೊಡಬೇಕು. ಶಾರದೆ ಧೀಶಕ್ತಿಯನ್ನು ಪ್ರಚೋದನೆಗೊಳಿಸುವಂಥ ದೇವತೆ. 9 ದಿನಗಳ ಕಾಲ ಬೇರೆ ಬೇರೆ ಹೆಸರಿನಲ್ಲಿ ಆ ಶಾರದೆಯನ್ನು ಪೂಜೆ ಮಾಡಿದ್ದೇವೆ. ಜಗತ್ತಿನ ಏಕೈಕ ದೇಶ ಸ್ತ್ರೀ ದೇವರಿರುವಂಥ ದೇಶ. ಯಾವ ದೇಶದಲ್ಲಾದರೂ ಹೆಣ್ಣು ಮಕ್ಕಳು ದೇವರಿದ್ದಾರಾ? ನಮ್ಮ ದೇಶದಲ್ಲಿ ಎಷ್ಟು ದೇವರು ತಾಯಂದಿರಿದ್ದಾರೆ. ದೇವತೆಯರ ಹೆಸರು ಬರೀಲಿಕ್ಕೆ ಹೋದರೆ 8-10 ಪುಸ್ತಕಗಳೇ ಬೇಕು, ಅಷ್ಟು ದೇವತೆಯರಿದ್ದಾರೆ ನಮ್ಮಲ್ಲಿ. ಅದು ಕೂಡ ಬೇರೆ ಬೇರೆ, ಒಂದೊಂದು ದೇವತೆಗೂ ಒಂದೊಂದು ವಿಶಿಷ್ಟವಾದಂಥ ಅರ್ಥ ಇದೆ, ಸುಮ್ಮನೆ ಅಲ್ಲ. ನೋಡಿ ನಮ್ಮಲ್ಲಿ ದೇವರು ಯಾವುದಕ್ಕೆಲ್ಲ ಇದ್ದಾರೆ ಅಂತಂದರೆ, ಆ ಕಾಲದಲ್ಲೇ ಫೈನಾನ್ಸಿಗೆ ದೇವರಿದ್ದರು ನಮ್ಮಲ್ಲಿ. ಫೈನಾನ್ಸ್ ಯಾರು? ಫೈನಾನ್ಸ್ ಮಿನಿಸ್ಟರ್ ದೇವರು ನಮ್ಮಲ್ಲಿ ಲಕ್ಷ್ಮಿ. ಆ ಕಾಲದಲ್ಲಿ ಎಜುಕೇಷನ್ ಮಿನಿಸ್ಟರ್ ದೇವರು ಯಾರು? ಶಾರದೆ, ಸರಸ್ವತಿ. ಆ ಕಾಲದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಇದ್ರು, ರಕ್ಷಣಾ ಸಚಿವರು, ಖಡ್ಗ ಹಿಡಿದ ದುರ್ಗೆ. ದೇವರಿಗೆ ಸಾಧಾರಣ ಜಾಗ ಕೊಟ್ಟದ್ದಲ್ಲ ನಾವು. ಇಂಥ ಶ್ರೇಷ್ಠ ಸಂಸ್ಕೃತಿ ಭಾರತದ್ದು. ಆದರೆ ದುರಂತ, ನಮ್ಮಲ್ಲಿ ಯಾವುದೇ ವೇದಗಳಿಗೆ, ಪುರಾಣಗಳಿಗೆ, ಮಹಾಗ್ರಂಥಗಳಿಗೆ ಕೊರತೆ ಇಲ್ಲ. ಆದರೆ ಅದರ ಅನುಷ್ಠಾನದಲ್ಲಿ ನಾವೆಲ್ಲ ಸೋತಿದ್ದೇವೆ ಅಂತ ನಮಗನ್ನಿಸ್ತದ. ನಾನು ಈ ವರ್ಷ ಯಾವುದೋ ಸಂಘದ ಗುರುಪೂಜೆಗೆ ಒಂದು ಕಡೆ ಹೋಗಿದ್ದೆ. ಹೋದಾಗ ಬೆಳಿಗ್ಗೆ ಉಪಹಾರಕ್ಕೆ ಒಂದು ಮನೆಗೆ ಜೋಡಿಸಿದ್ರು, ಒಂದು ಟೀಚರ್ ಮನೆ, ಒಂದು ತಾಯಿ ಟೀಚರ್ ಮನೆಗೆ ಹೋಗಿದ್ದೆ. ಅವರಿಬ್ಬರು ಮಕ್ಕಳು, ಒಬ್ಬ ಅಮೇರಿಕಾದಲ್ಲಿದ್ದಾನೆ, ಇನ್ನೊಬ್ಬ ಅಮೇರಿಕಕ್ಕೆ ಹೊರಡ್ತಾ ಇದ್ದಾನೆ. ಅವ್ರ ಹತ್ರ ಮಾತಾಡ್ತಾ ಅವರು ಹೇಳಿದರು, ಏನು ಮಾಡೋಣ, ನಮ್ಮ ದೇಶದಲ್ಲಿ ನೋಡಿ ಎಲ್ಲ ಇದೆ, ಇಲ್ಲೊಂದು ಸರಿಯಾದ ಇಂಗ್ಲೀಷ್ ಕಲಿಸೋ ವ್ಯವಸ್ಥೆ ಇಲ್ಲ, ಇಂಗ್ಲೀಷ್ ಜನಗಳಿಗೆ ಗೊತ್ತೇ ಇಲ್ಲ, ನಾನು ಮಕ್ಕಳನ್ನು ಶಾಲೆ ಕಳಿಸ್ತೇನೆ, ಸರಿ ಇಂಗ್ಲೀಷ್ ಹೇಳಿಕೊಡೋದಿಲ್ಲ ಅವರು. ಮತ್ತೆ ಹೇಳ್ತಾ ನೆಗೆಟಿವ್ಗೆ ಬಂದರು, ಇಲ್ಲಿ ಅದು ಸರಿ ಇಲ್ಲ, ಇಲ್ಲಿ ಇದು ಸರಿ ಇಲ್ಲ. ಕೊನೆಗೆ ಹೇಳ್ತಾ ಏನು ಹೇಳಿದರು ಅಂದರೆ, ಯಾವ ಕರ್ಮಕ್ಕೆ ಈ ದೇಶದಲ್ಲಿ ಹುಟ್ಟಿದ್ದೇನೆ ಅಲ್ಲೂ ಅಲ್ಲಿಗೆ ಬಂದರು ಅವರು. ನಾನೇನು ಉತ್ತರ ಕೊಡಲಿಲ್ಲ ಅವರಿಗೆ.
ನಾನು ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗ, ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದಾಗ ಒಂದು ಸಲ ಮಣಿಪಾಲಕ್ಕೆ ಹೋಗಿದ್ದೆ. ಮಣಿಪಾಲ ಇಂಜಿನಿಯರಿಂಗ್ ಕಾಲೇಜ್, ಯಾವುದೋ ನಮ್ಮ ಕಾಲೇಜಿನ ಕೆಲಸಕ್ಕೋಸ್ಕರ ಹೋದಾಗ ಅಲ್ಲಿ ಕ್ಯಾಂಟೀನ್ನಲ್ಲಿ ಚಹಾ ಕುಡಿಲಿಕ್ಕೆ ಹೋಗಿದ್ದೆ. ಅಲ್ಲೊಬ್ಬ ಕಾಲೇಜ್ ವಿದ್ಯಾರ್ಥಿ ಇದ್ದ, ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿ ಅಲ್ಲ, ಅಲ್ಲೊಬ್ಬ ವಿದ್ಯಾರ್ಥಿ ಇದ್ದ. ಅವನು ರಷ್ಯಾದಿಂದ ಬಂದವನು. ಅವನು ರಷ್ಯಾದ ವೇಷದಲ್ಲಿ ಇರಲಿಲ್ಲ. ಒಂದು ಕೇಸರಿ, ಒಂದು ಪಿಂಕ್ ಶಲ್ಯ ಮತ್ತು ಲುಂಗಿ ಉಟ್ಕೊಂಡಿದ್ದ. ಆಮೇಲೆ ತಲೆ ಬೋಳಿಸಿದ್ದ, ಒಂದು ಜುಟ್ಟಿತ್ತು, ಜುಟ್ಟಿತ್ತು. ಆಮೇಲೆ ನಾಮ ಬಳೆದುಕೊಂಡಿದ್ದ. ಅವನು ರಷ್ಯಾದವನಾಗಿದ್ದ. ನಾನು ಪರಿಚಯ ಮಾಡಿಕೊಂಡಾಗ ಅವನ ಹತ್ರ ಮಾತಾಡ್ತಾ ಗೊತ್ತಾಯಿತು ಅವನು ಹರೇ ರಾಮ ಹರೇ ಕೃಷ್ಣ ಪಂಥಕ್ಕೆ ಸೇರಿದವನು. ಅವನ ಹತ್ರ ಮಾತಾಡ್ತಾ ಈ ದೇಶದ ಬಗ್ಗೆ ನಮಗೆ ಇದೆಯಲ್ಲ ಒಂದು ಚಾಳಿ, ಇದರಲ್ಲಿದ್ದವರೆಲ್ಲ ಮಾತನಾಡಿಸೋದು ಕೇಳಿದಾಗ ಅವನು ಹೇಳ್ದ, ಭಾರತ ಎಂಥ ಶ್ರೇಷ್ಠವಾದ ದೇಶ, ಇಲ್ಲಿ ಎಲ್ಲವೂ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ಇಲ್ಲಿ ನಾನು ಎಲ್ಲಿ ಹೋದರೂ ಇಲ್ಲೊಂದು ಯಾವುದೇ ಒಂದು ಕೊರತೆಯನ್ನು ನಾನು ಗಮನಿಸಲಿಲ್ಲ. ನಾನು ಕೊನೆಗೆ ಕೇಳಿದೆ, ನಿನಗೇನಾದ್ರು ದುಃಖ ಇದೆಯಾ, ತೊಂದರೆ ಆಯಿತಾ, ನೋವಾಯ್ತಾ? ಅವಾಗ ಅವನು ಹೇಳಿದ, ಒಂದು ನೋವಿದೆ ನನಗೆ, ಒಂದು ಬೇಸರ ಇದೆ. ಏನು ಅಂತ ಕೇಳಿದೆ ನಾನು ಕ್ಯೂರಿಯಾಸಿಟಿಯಲ್ಲಿ. ಆಗ ಅವನು ಹೇಳ್ದ, ಈ ದೇಶ ನನಗೆ ಎಲ್ಲವನ್ನೂ ಕೊಟ್ಟಿತು, ಈ ದೇಶದಲ್ಲಿ ಬಂದ ಮೇಲೆ ನಾನು ಭಾಗ್ಯವಂತನಾದೆ ಅಂತ ನನಗೆ ಅನಿಸಿತು. ಆದರೆ ಈ ದೇಶದಲ್ಲಿ ನನಗೆ ಹುಟ್ಟುವ ಭಾಗ್ಯ ಇಲ್ವಲ್ಲ ಅಂತ ಹೇಳುವಂಥ ದುಃಖ ನನಗಿದೆ ಅಂತ ಅವನು ಹೇಳ್ದ. ನಮ್ಮ ದೇಶದ ಟೀಚರ್ ಏನು ಹೇಳಿದರು, ಈ ದೇಶದಲ್ಲಿ ಯಾಕಪ್ಪ ಹುಟ್ಟಿದ್ದೇನೆ, ನಾನೆಲ್ಲ ಅಮೆರಿಕದಲ್ಲಿ ಹುಟ್ಟಬೇಕಾಗಿತ್ತು. ಎಲ್ಲಿದ್ದೇವೆ ನಾವು? ನಮ್ಮ ಸಿದ್ಧಾಂತದಲ್ಲಿ, ನಮ್ಮ ವಿಚಾರದಲ್ಲಿ, ನಮ್ಮ ತತ್ವದಲ್ಲಿ, ನಮ್ಮ ಫಿಲಾಸಫಿಯಲ್ಲಿ ಯಾವ ತೊಂದರೆಗಳು ಇಲ್ಲ. ಆದರೆ ನಮ್ಮ ಅನುಷ್ಠಾನದಲ್ಲಿ ಯಾಕೆ ಕೊರತೆ ಇದೆ? ಇದಕ್ಕೆ ಕಾರಣ ನಮ್ಮ ದೇಶದ ಯಾವುದೇ ಒಂದು ಭಾಗದಲ್ಲಿ ಈ ರೀತಿಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂಥ ವ್ಯವಸ್ಥೆ ಇಲ್ಲ. ಭಾರತಕ್ಕೆ ವಿದೇಶಿಯರು ದಾಳಿ ಮಾಡಿದರು. ಅದೆಷ್ಟು ಜನ, ಅದರ ಹೆಸರು ನಾನು ಹೇಳಿದ ದೊಡ್ಡ ಪಟ್ಟಿಯಾಗಿ ಹೋಗ್ತದೆ. ಅದೆಷ್ಟು ಜನ ದಾಳಿ ಮಾಡಿದರು. ಆದರೆ ಒಂದು ಪ್ರಶ್ನೆ, ನಮ್ಮ ದೇಶಕ್ಕೆ ಯಾಕೆ ದಾಳಿ ಮಾಡಿದರು, ಉಳಿದ ದೇಶಕ್ಕೆಲ್ಲ ಯಾಕೆ ಹೋಗಲಿಲ್ಲ? ಭಾರತ ಮಾತ್ರ ಸಿಕ್ಕಿದ ಅವರಿಗೆ, ಇನ್ನೆಲ್ಲಿ ಬೇರೆ ಬೇರೆ ದೇಶಗಳು ಯಾಕೆ ಹೋಗಲಿಲ್ಲ ಅಂತಂದರೆ, ಇಲ್ಲಿದ್ದಂಥ ಸಂಪತ್ತು ಜಗತ್ತಿನ ಯಾವ ದೇಶದಲ್ಲೂ ಇರಲಿಲ್ಲ. ಇದನ್ನು ಕೊಳ್ಳೆ ಹೊಡೆದ್ರು, ಅವರು ದೋಚಿಕೊಂಡು ಹೋದರು, ಚಿಂತೆ ಮಾಡಲಿಲ್ಲ ನಾವು. ಆದರೆ ಮತ್ತೆ 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 ಬರ್ತಾ ಇದ್ರಲ್ಲ, ಇಷ್ಟು ವರ್ಷ ನಮ್ಮನ್ನು ಯಾಕೆ ಆಳ್ವಿಕೆ ಮಾಡಿದರು? ಯಾಕೆ ನಮಗೆ ಅವ್ರನ್ನ ಎದುರಿಸಬೇಕು, ಹೋರಾಟ ಮಾಡಬೇಕು? ಮಾಡಿದ್ದೇವೆ ನಾವು, ಕಡಿಮೆ ಇಲ್ಲ, ಮಾಡಿದ್ದೇವೆ. ಆದರೆ ನಮ್ಮ ಇಂಥ ಸಂಪನ್ಮೂಲಗಳಿದ್ದುಕೊಂಡು ಕೂಡ ಅವ್ರನ್ನ ಅಷ್ಟು ವರ್ಷ ನಾವು ಸಹಿಸಬೇಕಾಯ್ತಲ್ಲ, ಯಾಕೆ? ಸ್ವಾತಂತ್ರ್ಯ ಹೋರಾಟ, ಕೊನೆಗೆ ಬ್ರಿಟಿಷರು ಬಂದ್ರಲ್ಲ, ಬ್ರಿಟಿಷರು ಬಂದಾಗ ನಮ್ಮ ದೌರ್ಬಲ್ಯಗಳನ್ನು ಅವ್ರು ಹೇಗೆ ಉಪಯೋಗ ಮಾಡಿಕೊಂಡ್ರು ಗೊತ್ತಾ? ಬ್ರಿಟಿಷರು ಬಂದಾಗ ಅವರ ಕುದುರೆ ಉಂಟಲ್ಲ, ಬರುವಾಗ ಕುದುರೆ ಸಮೇತ ಬಂದಿದ್ದಾರೆ ಅವರು. ಅವರ ಕುದುರೆಯನ್ನು ಯಾರ್ದಾದ್ರೂ ಒಬ್ಬ ರೈತನ ಗದ್ದೆಗೆ ಮೇಯಲಿಕ್ಕೆ ಬಿಡುವುದಂತೆ. ಇವನ ಗದ್ದೆ ಮೇಯಲಿ ಅಂತ. ಗದ್ದೆ ಅವ ಪೈರು ಬೆಳೆದಿರ್ತಾನೆ. ಯಾಕೆ ಮೇಯುವುದು ಅಂದರೆ, ಅವರ ಕುದುರೆ ಹೊಟ್ಟೆ ತುಂಬಿಸುವುದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪಕ್ಕದ ಗದ್ದೆ ಇದ್ದಾನಲ್ಲ, ಅವನೇನು ಮಾಡ್ತಾನೆ ಅಂತ ನೋಡಲಿಕ್ಕೆ. ಇವನ ಒಂದು ಗದ್ದೆಯನ್ನು ಮೇಯುವಾಗ ಪಕ್ಕದ ಗದ್ದೆ ಏನು ಆಲೋಚನೆ ಮಾಡಿದ ಗೊತ್ತಾ? ಎಡ್ಡಂಡ್ ಆಯನ ಕಂಡನೇ ಮೇಯಾಡು ಅಂತ. ಅವನೇನು ಪ್ರತಿಭಟನೆ ಮಾಡಲಿಕ್ಕೆ ಬರಲಿಲ್ಲ. ಅವನಿಗೆ ಖುಷಿ ಆಯ್ತಾ, ಆಯನ ಬೋಂಡತ್ತ ಅಂತ. ಮರುದಿವಸ ನನ್ನ ಗದ್ದೆಗೆ ಅದು ಬರ್ತದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವರು ಈ ನಮ್ಮ ದೌರ್ಬಲ್ಯವನ್ನು ಗಮನಿಸಿದ್ರು. ಪಕ್ಕದವನಿಗೆ ತೊಂದರೆ ಆದರೆ ಖುಷಿ ಪಡುವಂಥ ಸ್ವಭಾವ. ನಮ್ಮಲ್ಲಿ ಸಂಘಟನೆ ಇಲ್ಲ, ನಮ್ಮಲ್ಲಿ ಒಟ್ಟಾಗಿ ಒಂದಾಗಿ ವೈರಿಯನ್ನು ಎದುರಿಸುವಂಥ ಸ್ವಭಾವ ಇಲ್ಲ. ಈ ದೇಶದ ಬಗ್ಗೆ, ಈ ಧರ್ಮದ ಬಗ್ಗೆ ಪ್ರಜ್ಞೆ ಇದು ದುರ್ಬಲ ಆಗಿದೆ. ಇದನ್ನು ಮೊಟ್ಟ ಮೊದಲು ಗಮನಿಸಿದವರು ನಾವು ಪ್ರಾರ್ಥನೆ ಮಾಡಿದ್ವಲ್ಲ ಒಂದು ಸಂಘಟನೆ ಹೆಸರಿನಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರ ಸ್ಥಾಪಕರಾದಂಥ ಡಾಕ್ಟರ್ ಹೆಡ್ಗೇವಾರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಈ ಕಾರಣಕ್ಕೋಸ್ಕರ ಸ್ಥಾಪನೆ ಮಾಡಿದರು. ಈ ತಪ್ಪು ಕಲ್ಪನೆ ಇಡೀ ದೇಶದಲ್ಲಿ ಪಸರಿಸಿದ್ದಾರೆ, ರಾಜಕೀಯ ಕಾರಣಕ್ಕೋಸ್ಕರ. ಇದಕ್ಕಾಗಿ ಅಲ್ಲ, ಈ ದೇಶದಲ್ಲಿರತಕ್ಕಂಥ ಜನರಲ್ಲಿ ಒಂದು ರಾಷ್ಟ್ರೀಯತೆಯ ಪ್ರಜ್ಞೆ ಜಾಗೃತ ಆಗಬೇಕು, ಧರ್ಮದ ಬಗ್ಗೆ ಅರಿವು ಮೂಡಬೇಕು. ಈ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಮ್ಮ ಅದೃಷ್ಟ ಏನು ಅಂತಂದರೆ, ಈ ಬಾರಿ 2024-25 ಇಸ್ವಿನಲ್ಲಿ ನಡೆಯುವಂಥ ಇವತ್ತಿನ ಈ ಪೂಜೆಗೆ 100ನೇ ವರ್ಷ, ಸಂಘ ಸ್ಥಾಪನೆಯಾಗಿ 100ನೇ ವರ್ಷ. ಜಗತ್ತಿನ ಯಾವ ಸಂಘಟನೆಯನ್ನು ನೋಡಿ, ಸಂಘದ ಸ್ವಯಂ ಸೇವಕನಿಗೆ, ಸಂಘದ ಕೆಲಸ ಮಾಡುವವನಿಗೆ ಏನು ಸಿಗುವುದಿಲ್ಲ. ಇಲ್ಲಿ ಇದಾರಲ್ಲ ಕಾರ್ಯಕರ್ತರು, ಇವ್ರಿಗೇನು ಸಿಕ್ಕಿದೆ? ಅವ್ರು ಹೇಳ್ತಾ ಇರೋದು ದಯಾನಂದ ನಾಯಕರಿಗೆ ಏನು ಸಿಕ್ಕಿದೆ ಅಂತ. ಏನು ಪಡ್ಕೊಳ್ಳಿಲ್ಲ ಅವರು, ಯಾವುದನ್ನು ಪಡ್ಕೊಳ್ಳಿಲ್ಲ. ಯಾವುದೇ ಸಂಘದ ಸ್ವಯಂ ಸೇವಕನಿಗೆ ನೀವು ಇಲ್ಲಿ ಶಾಲ್ ಹಾಕಿದ್ರಲ್ಲ, ನನಗೆ ಅದನ್ನು ತಗೊಳ್ಳಿಕ್ಕೆ ಸರಿಯಾಗಲಿಲ್ಲ. ಯಾಕಂತಂದರೆ ಸಂಘದ ಸ್ವಯಂ ಸೇವಕನ ಏನು ಕಳಿಸಿದ್ದಾರೆ ಗೊತ್ತಾ? ವಿಮುಖರಾಗಿ ಖ್ಯಾತಿಗೆ, ಪ್ರಚಾರಕ್ಕೆ, ಪ್ರಶಂಸೆಗೆ. ನಿನಗೆ ಪ್ರಚಾರ ಬೇಡ, ಪ್ರಶಂಸೆ ಬೇಡ, ಖ್ಯಾತಿ ಬೇಡ, ಯಾವುದು ಬೇಡ, ಶಾಲು ಬೇಡ, ಮಾಲೆ ಬೇಡ, ಯಾವುದು ಬೇಡ. ದೇಶಕ್ಕೋಸ್ಕರ, ತಾಯಿ ಭಾರತಿಗೋಸ್ಕರ ಕೆಲಸ ಮಾಡು. ಈ ಪ್ರಜ್ಞೆಯನ್ನು ನಮಗೆ ಬೆಳೆಸಿದ್ದಾರೆ. ಹಣ ಮಾಡಲಿಕ್ಕಾಗಿ ಅಲ್ಲ,
ಹಣ ಇಲ್ಲ, ಹಣ ಹಂಬಲ ಇಲ್ಲ. ಇದನ್ನು ಸಂಘದ ಸ್ವಯಂ ಸೇವಕನಿಗೆ ಕಳಿಸಿದ್ದಾರೆ. ಸಂಘದ ಸ್ವಯಂ ಸೇವಕನಿಗೆ ಈ ರೀತಿ ಕೆಲಸ ಮಾಡ್ತಾ 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 ಎಷ್ಟು ವರ್ಷ ಆಯಿತು? 100 ವರ್ಷ ಆಯಿತು. ತುಂಬ ಸಂಘಟನೆಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅವನ ಹೊಟ್ಟೆಯು ತುಂಬುತ್ತದೆ, ಇನ್ನು ಅವನಿಗೆ ಆಸ್ತಿಯು ದೊಡ್ಡದಾಗ್ತದೆ, ಇನ್ನು ಪ್ರತಿಷ್ಠೆ, ಹೆಸರು ಎಲ್ಲವೂ ಬರ್ತದೆ. ಅಂತಹ ಸಂಘಟನೆಗಳು 8 ವರ್ಷ 10 ವರ್ಷ ಆದ ಮೇಲೆ ಬಂದಾದ ಎಷ್ಟು ಸಂಘಟನೆಗಳಿದ್ದಾವೆ? ತಮಗೆಲ್ಲವೂ ಪಡ್ಕೊಂಡು ಎಲ್ಲವೂ ಸಿಗ್ತದೆ ಅಂತ ಹೇಳುವಂಥ ಸಂಘಟನೆಗಳು 8-10 ವರ್ಷಗಳಿಗೆ ಬಂದಾಗ್ತದೆ. ಆದರೆ ತನಗೇನು ಬೇಡ, ಎಲ್ಲವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡ್ತೇನೆ ಅಂತ ಹೇಳುವಂಥ ಕಾರ್ಯಕರ್ತರಿರುವಂಥ ಸಂಘಟನೆಗೆ ಎಷ್ಟು ವರ್ಷ? 100 ವರ್ಷ. ಹೇಗೆ ಸಾಧ್ಯ ಆಯ್ತು ಇದು? ಅಂದರೆ ನಮ್ಮ ದೇಶದ ಜನರಲ್ಲಿ ಈ ಭಾವನೆಗಳು ಇಲ್ಲದೇ ಅಲ್ಲ, ಆದರೆ ಅದನ್ನು ಎಬ್ಬಿಸುವಂಥ, ತಟ್ಟಿ ಎಬ್ಬಿಸುವಂಥ ಒಂದು ಜನ ಬೇಕಲ್ಲ. ಅದಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದಕ್ಕಾಗಿ ಸಂಘ. ವಿಜಯದಶಮಿಯ ದಿನ 1925ನೇ ಇಸವಿ ವಿಜಯದಶಮಿಯ ದಿವಸ ಸಂಘ ಪ್ರಾರಂಭ ಆಯಿತು. ಈ ವರ್ಷಕ್ಕೆ 100 ವರ್ಷ. 100ನೇ ವರ್ಷದ ವರ್ಷಾಚರಣೆಗೆ ಸಂಘ ಸಿದ್ಧ ಆಗ್ತಾ ಇದೆ. ಸಂಘಕ್ಕೆ 100 ವರ್ಷ ಅಂದರೆ ಜೋರ್ದಾರ್ ಲಕ್ಷಾಂತರ ಜನ ಸೇರಿಸಿ ಭಾಷಣ ಮಾಡಿ, ಡೊಂಬರಾಟ ಮಾಡಿ, ಡೋಲ್ ಹೊಡೆದು ಇಲ್ಲ. ಸಂಘದ ಉದ್ದೇಶ ಅದು ಅಲ್ವೇ ಅಲ್ಲ. ಸಂಘದ ಉದ್ದೇಶ ಏನು? ಸಮಾಜದ ಪರಿವರ್ತನೆ, ಸಾಮಾಜಿಕ ಪರಿವರ್ತನೆ, ಸಮಾಜದಲ್ಲಿ ಜಾಗೃತಿ. ಇದಕ್ಕೋಸ್ಕರ ಸಂಘದ 100 ವರ್ಷದ ಸಂದರ್ಭದಲ್ಲಿ ಸಂಘ ಯೋಚನೆ ಮಾಡಿದೆ. ಸಂಘ ಯಾವ ಉದ್ದೇಶಕ್ಕೆ ಪ್ರಾರಂಭ ಆಗಿದೆಯೋ ಆ ಚಟುವಟಿಕೆಗಳು ನಡಿಬೇಕು. ಅದಕ್ಕೋಸ್ಕರ ಒಂದು ಶಬ್ದ ಈ ಬಾರಿ ಉಪಯೋಗ ಮಾಡ್ತೇವೆ ನಾವು, ಪಂಚ ಪರಿವರ್ತನೆ. 5 ರೀತಿಯ ಪರಿವರ್ತನೆ ಸಮಾಜದಲ್ಲಿ ನಡಿಬೇಕು. ಅದಕ್ಕೋಸ್ಕರ ಆ 5 ಸಂಗತಿಗಳ ಕಡೆ ನಾವು ಗಮನ ಕೊಡಬೇಕು. ನಾನು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೇನೆ. ಮೊದಲನೆಯದು ಕುಟುಂಬ. ಭಾರತೀಯ ಜೀವನದ ಅತ್ಯಂತ ಅಮೂಲ್ಯವಾದ ಸಂಗತಿ ನಮ್ಮ ಕುಟುಂಬ. ನಮ್ಮ ದುರಂತ ಏನು ಅಂತಂದರೆ, ನೀವು ಯಾರಲ್ಲಿ ಇಲ್ಲಿರೋ ಯಾರಲ್ಲಿ ಬೇಕಾದ್ರೆ ಕೇಳಿ, ದುಂಬು ಇತ್ತನ ಕುಟುಂಬಗಳ ಇತ್ತೈತನ ಕುಟುಂಬಗಳ ದಾಯ್ತ ವ್ಯತ್ಯಾಸ ಅಂದ ಪಂಡ ಆ ಪ್ರಾಯದಾರ ಪನ್ಪಿರ್ತಾರೆ ಬಲ್ದಾಯ್ನಾರು ಅವೇ ಎಡ್ಡೆತ್ತನ ಇನಿ ಸರೀಜಿಂದು ಹಾಳಾತಂಡು ಅಂದಾತ ಅಂದ ಕೆನ್ನಿಗ್ಲು ಮಾತ್ರ ಅಂದಂದು ಪನ್ಪರ ಹೆಂಗೆ ಗೊತ್ತುಂಡು. ಬಟ್ ನಮ್ಮ ಕುಟುಂಬ ಇತ್ತನ ಮೌಲ್ಯ ಒಂದು ನಶಿಸ ಒಂದು ಬತ್ತನತ್ತ, ಬೂರೊಂದು ಬತ್ತನತ್ತ. ಯಾರು ಉಳಿಸ್ಬೇಕು ಇದನ್ನು ಯಾರು ಉಳಿಸ್ಬೇಕು? ಯಾರು ರಕ್ಷಣೆ ಮಾಡಬೇಕು? ಭಾರತೀಯ ಕುಟುಂಬ ಎಂಥ ಶ್ರೇಷ್ಠ ಕುಟುಂಬ! ಭಾರತೀಯ ಕುಟುಂಬದ ಒಬ್ಬ ಅಪ್ಪ, ಒಬ್ಬ ಯಜಮಾನ. ಭಾರತೀಯ ಕುಟುಂಬದ ಒಂದೊಂದು ಪ್ರತಿನಿಧಿಯೂ ಕೂಡ, ಒಂದೊಂದು ಸದಸ್ಯನೂ ಕೂಡ ತನ್ನ ಸ್ವಂತ ಸುಖಕ್ಕಿಂತ ಪರರ ಸುಖ ಮಿಗಿಲು, ಪರೋಪಕಾರಾರ್ಥಂ ಇದಂ ಶರೀರಂ, ಹಾಗೆ ಹೇಳಿ ಬದುಕ್ತಾರೆ. ಹಾಗೆ ಬದುಕ್ತಾರೆ. ಒಬ್ಬ ಅಪ್ಪ ತನ್ನ ಮಗನನ್ನು, ತನ್ನ ಮಗಳನ್ನು ಒಳ್ಳೆ ಶಾಲೆ ಕಲಿಸಬೇಕು, ಒಳ್ಳೆ ಹಾಸ್ಟೆಲ್ಗೆ ಸೇರಿಸಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ತಾನು 4 ಹೊತ್ತು ಊಟ ಮಾಡಿದ್ರೆ 3 ಹೊತ್ತು ಊಟ ಮಾಡ್ತಾನೆ. ಅವನು ಒಂದು ಊಟ ಕಡಿಮೆ ಮಾಡ್ಕೊಳ್ತಾನೆ. ತಾನು 2 ಶರ್ಟ್ ತಗೊಳ್ಬೇಕಂದ್ರೆ ಒಂದೇ ತಗೊಳ್ತಾನೆ. ಯಾಕೆ? ತನ್ನ ಮಗಳಿಗೆ ಸುಖ ಸಿಗಲಿ, ತನ್ನ ಮಗನಿಗೆ ಸುಖ ಸಿಗಲಿ. ಯೋಚನೆ ಮಾಡ್ತಾವ ಇಲ್ವ? ಹೀಗೆ ಒಬ್ಬಳಮ್ಮ ತ್ಯಾಗಕ್ಕೆ, ಸಮರ್ಪಣೆಗೆ ಇನ್ನೊಂದು ಹೆಸರಾಕೆ ತನ್ನೆಲ್ಲ ಸುಖವನ್ನು, ಸ್ವಂತ ಸುಖವನ್ನು, ಇಲ್ಲಿ ತಾಯಂದಿರೇ ಕೊಳ್ತಿದ್ದೀರಿ, ತನ್ನ ಸ್ವಂತದ ಎಲ್ಲ ಸುಖವನ್ನು ತನ್ನ ಅತ್ತೆಗೆ, ತನ್ನ ಮಾವನಿಗೆ, ತನ್ನ ಗಂಡನಿಗೆ, ತನ್ನ ಮಕ್ಕಳಿಗೆ, ತನ್ನ ಮೈದುನಂದರಿಗೆ ಎಲ್ಲರಿಗೂ ಸಮರ್ಪಣೆ ಮಾಡಿ ತಾನು ಕಷ್ಟ ಇದ್ರೂ ಕೂಡ ಸುಖವಾಗಿ ನಿದ್ದೆ ಮಾಡ್ತಾಳೆ. ಇಂಥ ಮಾತೃತ್ವದ ಪ್ರತೀಕ ನಮ್ಮ ಕುಟುಂಬ. ತಾಯಿ ಸಮರ್ಪಣೆಗೆ ಇನ್ನೊಂದು ಹೆಸರು, ಶಿ ಇಸ್ ಅನದರ್ ನೇಮ್ ಟು ಸ್ಯಾಕ್ರಿಫೈಸ್. ಇಂಥ ಶ್ರೇಷ್ಠ ಜೀವನ ಇರತಕ್ಕಂಥ ಕುಟುಂಬ ನಮ್ಮದು. ನಮ್ಮ ಕುಟುಂಬದ ಒಬ್ಬ ಅಣ್ಣ, ಈ ಉದಾಹರಣೆ ಜಗತ್ತಿನಲ್ಲಿ ಎಲ್ಲೂ ಸಿಗ್ಲಿಕ್ಕಿಲ್ಲ. ಒಬ್ಬ ಅಣ್ಣ ತನ್ನ ಮದುವೆ ಆಗಲಿಲ್ಲ ಅನ್ನೋಂಥ ಒಂದೇ ಒಂದು ಕಾರಣಕ್ಕೋಸ್ಕರ ತನ್ನ ತಂಗಿಗೆ ಮೊದಲು ಸುಖ ಸಿಗಲಿ, ಆಮೇಲೆ ನನಗೆ ಸುಖ ಸಿಗಲಿ ಅಂತ ಹೇಳೋ ಕಾರಣಕ್ಕೋಸ್ಕರ 40-45 ವರ್ಷದ ನಂತರ ತನ್ನ ತಂಗಿಗೆ ಮದುವೆ ಆದ ಮೇಲೆ ನಾನು ಮದುವೆ ಆಗ್ತೇನೆ ಅನ್ನುವಂಥ ಅಣ್ಣ ಜಗತ್ತಿನ ಯಾವುದಾದ್ರೂ ದೇಶದಲ್ಲಿದ್ದರೆ ಅದು ಭಾರತದಲ್ಲಿ ಮಾತ್ರ ಬಂಧುಗಳು, ಬೇರೆ ಇರಲಿಲ್ಲ. ಯಾರು ಹೇಳಿದ್ರಿ ಇದನ್ನ? ಅಣ್ಣನಿಗೆ ಮದುವೆ ತಂಗಿಗೆ ಮದುವೆ ಆಗದೆ ಅಣ್ಣ ಮದುವೆ ಆದರೆ ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋಗ್ತಾರಾ? ಯಾವುದಾದ್ರು ಸಂವಿಧಾನದಲ್ಲಿ ಬರೆದಿದೆಯಾ? IPC ಎಷ್ಟೋ ಸೆಕ್ಷನ್ ತಂಗಿಗೆ ಮೊದಲು ಮದುವೆ ಆಗಿ ಅಣ್ಣನಿಗೆ ಮತ್ತೆ ಮದುವೆ ಬರೆದಿದೆಯಾ? ನಮ್ಮ ಜೀವನದ ಸ್ವಭಾವ ಇದು. ಮೊದಲು ನಿನಗೆ ಸುಖ, ಆಮೇಲೆ ನನಗೆ ಸುಖ. ಇದು ನಮ್ಮ ಜೀವನದ ಸ್ವಭಾವ. ಸೊ ಇಂಥ ಶ್ರೇಷ್ಠ ಮೌಲ್ಯಗಳಿರುವಂಥ ಒಂದು ಕುಟುಂಬ ಇವತ್ತು ನಾಶ ಆಗ್ತಾ ಇಲ್ವೇ? ನಮ್ಮ ಮನೆಯಲ್ಲಿ ಹಿರಿಯರು ಸುಖವಾಗಿದ್ದಾರಾ? ನಮ್ಮ ಮನೆಯಲ್ಲಿ ತರುಣ ತರುಣಿಯರು ಸುಖವಾಗಿದ್ದಾರಾ? ನಮ್ಮ ಮನೆಯಲ್ಲಿ ಹೊಸದಾಗಿ ಮದುವೆ ಆದ ಗಂಡ ಹೆಂಡತಿ ಸುಖವಾಗಿದ್ದಾರಾ? ಇದ್ದಾರಾ ಅಂತ ಕೇಳಿದರೆ ಇಲ್ಲ. ಈ ಮೌಲ್ಯಗಳನ್ನು ಉಳಿಸಬೇಕಾದ್ರೆ ಯಾರು ಉಳಿಸಬೇಕು? ನಮ್ಮ ಕೌಟುಂಬಿಕ ಮೌಲ್ಯಗಳನ್ನು ಉಳಿಸಬೇಕಾದ್ದು ಮೊದಲನೇ ಕೆಲಸ. ಪಂಚ ಪರಿವರ್ತನೆಯಲ್ಲಿ ಮೊದಲನೇ ಕೆಲಸ ನಮ್ಮ ಕುಟುಂಬ. ಎರಡನೆಯದ್ದು ನಮ್ಮ ಪ್ರಕೃತಿ, ನಮ್ಮ ಪರಿಸರ, ಪರ್ಯಾವರಣ ಅಂತ ನಾವು ಕರಿತೇವೆ ಅದನ್ನು. ನಮ್ಮ ಪ್ರಕೃತಿ ಇವತ್ತು ಹೇಗಿದೆ? ಒಬ್ಬರು ಇತ್ತೀಚೆಗೆ ಒಂದು ಲೇಖನ ಓದಿದೆ ನಾನು.
ನಮ್ಮ ಭೂಮಿಗೆ ಇವತ್ತು ಹಾಕುವ ವಿಷ, ಇವತ್ತು ನಾವು ಭೂಮಿಯನ್ನು ನಡೆಸಿಕೊಳ್ಳುವಂಥ ರೀತಿ ಇನ್ನು 20 ವರ್ಷ ನಡೆಸಿದರೆ ಮತ್ತೆ ಭೂಮಿಯ ಯಾವುದೇ ಭಾಗದಲ್ಲಿ ಯಾವುದೇ ಸಸಿ ಯಾವುದೇ ಬೀಜ ಹಾಕಿದರೆ ಹುಟ್ಟುವುದಿಲ್ಲ ಅಂತೆ. ಹೇಗಿರ್ಬೋದು ಯೋಚನೆ ಮಾಡಿ. ಇದೇ ರೀತಿ ನಾವು ಭೂಮಿಯನ್ನು ನಡೆಸಿಕೊಂಡು ಹೋದರೆ ಇನ್ನು 20 ವರ್ಷಗಳ ಕಾಲ ನೀವು ಯಾವುದೇ ಬೀಜವನ್ನು ಹಾಕಿ ಭೂಮಿಯಲ್ಲಿ, ಯಾವುದೇ ಗೊಬ್ಬರವನ್ನು ಹಾಕಿ, ಅದು ಬದುಕುವುದಿಲ್ಲ. ಪ್ರಕೃತಿಯ ಮೇಲೆ ಅಂತಹ ಅನ್ಯಾಯ ಮಾಡಿದ್ದೇವೆ, ಅಂತಹ ಅತ್ಯಾಚಾರ ಮಾಡಿದ್ದೇವೆ. ಪ್ರಕೃತಿಯನ್ನು ಪೂಜೆ ಮಾಡುವಂಥ ಜಗತ್ತಿನ ಒಂದೇ ಒಂದು ದೇಶ ಭಾರತ, ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಅವರೆಲ್ಲ ಹೇಗೆ ತಿಳ್ಕೊಂಡಿದ್ದಾರೆ ಅಂತಂದರೆ ಪ್ರಕೃತಿ ನಮ್ಮ ಭೋಗಕ್ಕಾಗಿರೋದು, ನಮ್ಮ ಸ್ವಂತಕ್ಕಾಗಿರೋದು, ನಮ್ಮ ಸ್ವಾರ್ಥಕ್ಕಾಗಿರೋದು. ನಾವು ಹಾಗಲ್ಲ, ಭಾರತೀಯರು ಹಾಗಲ್ವೇ ಅಲ್ಲ. ಭಾರತೀಯರು ಮರವನ್ನು ಪೂಜೆ ಮಾಡ್ತೇವೆ, ನಾವು ಗೊತ್ತಲ್ಲ. ನಾವು ಮರಕ್ಕೆ ಯಜ್ಞೋಪವೀತ ಹಾಕ್ತೇವೆ, ಜನಿವಾರ ಹಾಕ್ತೇವೆ. ಯಾರಿದ್ದಾರ್ರಿ ಜಗತ್ತಿನಲ್ಲಿ, ಯಾವ ದೇಶದಲ್ಲಿದೆ? ಇಂಥ ಶ್ರೇಷ್ಠ ಮೌಲ್ಯವನ್ನು ಜಗತ್ತಿಗೆ ಹೇಳುವಂಥ ಅರ್ಹತೆ ಇರುವ ಒಂದೇ ಒಂದು ದೇಶ ಭಾರತ. ಅದಕ್ಕೋಸ್ಕರ ಪ್ರಕೃತಿ ಸಂರಕ್ಷಣೆಯ ಪಾಠ ಜಗತ್ತಿನ ಇನ್ಯಾವುದೋ ದೇಶದಲ್ಲಿ ಇಲ್ಲದಂಥ ಒಂದು ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿದೆ, ಅದು ಜಾತಿ. ಜಾತಿಯ ಹೆಸರಲ್ಲಿ ಮೇಲು ಕೀಳು ಅನ್ನುವಂಥ ಭಾವದಿಂದ ನಾವು ಮುಂದುವರಿತಾ ಹೋದರೆ ಎಲ್ಲಿಗೆ ಹೋಗ್ತದೆ ಈ ದೇಶ? ಸರಿಪಡಿಸಲೇಬೇಕು. ಇದಕ್ಕೋಸ್ಕರ ಸಾಮಾಜಿಕ ಸಮರಸತೆ. ಸಮಾಜದಲ್ಲಿ ಜಾತಿ ತಪ್ಪಲ್ಲವೇ ಅಲ್ಲ, ಆದರೆ ಜಾತಿಯ ಹೆಸರಲ್ಲಿ ನಾವು ಮಾಡುವಂಥ ಮೇಲು ಕೀಳು ಭಾವನೆ ಇದೆಯಲ್ಲ, ಇದು ತಪ್ಪು. ಅಸ್ಪೃಶ್ಯತೆ ಅಪರಾಧ. ಸಂಘದ 3ನೇ ಸರಸಂಘ ಚಾಲಕರಂತ ಪರಮಪೂಜನೀಯ ಬಾಳಾಸಾಹೇಬ್ ದೇವರಸರು ಹೇಳಿದರು, ಅಸ್ಪೃಶ್ಯತೆ ತಪ್ಪಲ್ಲದೆ ಇದ್ದರೆ ಜಗತ್ತಲ್ಲಿ ಇನ್ನು ಯಾವುದು ತಪ್ಪಲ್ಲ. ಇಂಥ ಕೆಟ್ಟದನ್ನು ನಾವು ಸಮಾಜದಲ್ಲಿ ತೊಡೆದು ಹಾಕಲೇಬೇಕು. ಇಂಥ ಪಿಡುಗು ಇದು ಹೊರಗಡೆ ಹೋಗಲೇಬೇಕು. ಇದೊಂದು ರೀತಿ ಕ್ಯಾನ್ಸರ್ ಇದ್ದ ಹಾಗೆ, ಇದನ್ನು ಹೊರಗಡೆ ಬರಬೇಕು. ಇದು ಸಾಮಾಜಿಕ ಸಮರಸತೆ ಕೆಲಸ. 4ನೇದ್ದು ಸ್ವದೇಶಿ. ಸ್ವದೇಶಿ ಅಂದರೆ ಅದು ಕೇವಲ ಸ್ವದೇಶಿ ವಸ್ತುಗಳನ್ನು ಖರೀದಿಸುವುದಷ್ಟೇ ಅಲ್ಲ, ಸ್ವತ್ವದ ಭಾವನೆ. ಸ್ವತ್ವದ ಭಾವನೆ ಅಂತಂದರೆ ಈ ದೇಶ, ಈ ಧರ್ಮ, ಈ ಸಂಸ್ಕೃತಿ, ಈ ರಾಷ್ಟ್ರ, ಇದರ ಬಗ್ಗೆ ಪ್ರೀತಿ. ಧರ್ಮದ ಮೇಲೆ ಪ್ರೀತಿ ಅಂತಂದರೆ ಸ್ವದೇಶ, ಸ್ವಭಾಷಾ, ಸ್ವಭೂಷ ಅಂತ ನಾವು ಹೇಳ್ತೇವೆ. ಭಾಷೆ, ನಮ್ಮ ಭಾಷೆಯೊಳಗೆ ನಮಗೆ ಪ್ರೀತಿ ಉಂಟಾ? ಇವತ್ತು ಅಪ್ಪ ಅಮ್ಮ ತುಳುವಲ್ಲಿ ಮಾತಾಡೋದು, ತಂದೆ ತಾಯಿ ಕನ್ನಡದಲ್ಲಿ ಮಾತಾಡೋದು, ಮಕ್ಕಳು ಯಾವುದರಲ್ಲಿ ಮಾತಾಡೋದು? ಹಾಗಾದರೆ ತುಳು ಯಾರಿಗೆ? ಮಕ್ಕಳಿಗೆ ಗೊತ್ತುಂಟಾ? ಕಟ್ಟಪುಣಿ ಅಂದರೆ ಎಂಥದ್ದು, ಕತ್ತಿ ಅಂದರೆ ಎಂಥದ್ದು, ದೊಣ್ಣೆ ಅಂದರೆ ಗೊತ್ತುಂಟಾ? ಗೊತ್ತಿಲ್ಲಲ್ಲ. ಕತ್ತಿದ ಪುಡಿ ಅಂದರೆ ಎಂತ ಅಂತ ಗೊತ್ತುಂಟಾ ನಮ್ಮ ಮಕ್ಕಳಿಗೆ? ಕತ್ತಿದ ಪುಡಿ ಜಿನ್ನ ಕತ್ತಿ ಎಂಚ ಬತ್ತನೆ ಇಂಗ್ಲೀಷ್ ಬನ್ನಲೆ ಕತ್ತಿದ ಪುಡಿ ಎಂದು ಅಪಡೆ. ನಮ್ಮ ಭಾಷೆ ಸಂರಕ್ಷಣೆ ಮಾಡಬೇಕು ತಾನೆ. ನಮ್ಮ ವೇಷ ಅದರ ಬಗ್ಗೆ ನಾನು ಹೇಳುವುದಿಲ್ಲ. ಇದರಲ್ಲಿ ಬೇಕು, ಭಾರತೀಯತೆ ಇದರಲ್ಲಿ ಬೇಕು. ಇಡೀ ಜಗತ್ತು ನಮಗೆ ಇದಕ್ಕೋಸ್ಕರ ಗೌರವ ಕೊಡೋದು. ಯಾಕೆ ನಮ್ಮ ದೇವತೆಯರಿಗೆ ಚೂಡಿದಾರ ಹಾಕಿಸ್ಲಿಲ್ಲ, ಪ್ಯಾಂಟ್ ಉಡಿಸ್ಲಿಲ್ಲ? ಎಲ್ಲರೂ ನಮ್ಮ ದೇವರಿಗೆ ಹಾಗುಂಟ, ಎಷ್ಟು ಚಂದ ಸೀರೆ ಉಟ್ಟಿದ್ದಾರೆ ನಮ್ಮ ದೇವರೆಲ್ಲ. ಇದು ಸ್ವಭಾಷಾ, ಸ್ವಭೂಷ, ನಮ್ಮ ಭೂಷಣ. ಇದು ನಮಗೆ ಭೂಷಣ ಆಗಬೇಕು. ಸ್ವವೇಷ ಇದೆಲ್ಲವೂ ನಮಗೆ ಬೇಕು. ಹೀಗಾಗಿ ಸ್ವದೇಶಿ ಭಾವ, ಸ್ವತ್ವದ ಭಾವ ಇದು ಜಾಗೃತಿ ಆಗಬೇಕು. ಇದನ್ನು ನಮ್ಮ ವ್ಯಾಪ್ತಿಗೆ, ನಮ್ಮ ಚಿಂತನೆಗೆ ಸರಿಯಾಗಿ ನಾವು ಆಲೋಚನೆ ಮಾಡಿಕೊಳ್ಳೋಣ. ಸ್ವದೇಶಿ ಭಾವ ಜಾಗೃತ ಆಗಬೇಕು. ಕೊನೆಯದು ಮತ್ತು 5ನೇಯದ್ದು ಶಿಷ್ಟಾಚಾರ ಅಂತ ಹೇಳ್ತೇವೆ. ಶಿಷ್ಟಾಚಾರ ಅಂತಂದರೆ, ನಾನೊಂದು ಸಲ ವಿದೇಶಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಒಂದು ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಅವನು ಡ್ರೈವರ್ ಹೇಳಿದ, ನೀವು 3 ಗಂಟೆ 50 ನಿಮಿಷಕ್ಕೆ ಇಲ್ಲಿ ಇರಬೇಕು ಅಂತ. ಭಾಳ ಸರಿಯಾದ ಸಮಯ ಇಂಗ್ಲೆಂಡಿನಲ್ಲಿ, ಲಂಡನ್ನಲ್ಲಿ. ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಟೈಮ್. ಸರಿಯಾದ ಸಮಯಕ್ಕೆ ಬರದೇ ಇದ್ದರೆ ಅವನು ಕಿರಿಕಿರಿ ಮಾಡ್ತಾ ಇದ್ದ. 2 ಕಡೆ ಆಯಿತು, 3 ಕಡೆ ಆಯಿತು, 4ನೇ ಕಡೆ ಹೇಳಿದ, ಯು ಡರ್ಟಿ ಇಂಡಿಯನ್ಸ್, ಯು ಡೋಂಟ್ ಫಾಲೋ ದ ಟೈಮಿಂಗ್ಸ್ ಅಂತ. ಇದಕ್ಕಿಂತ ದೊಡ್ಡ ಮಂಗಳಾರತಿ ಬೇಕಾ ನಮಗೆ? ಒಂದು ಕಡೆ ಕೆಲವರು ಬಿಟ್ಟೇ ಹೋದ, ನೀವು ಲೇಟ್ ಆಗಿದೆ ಬರುವಾಗ ಅಂತ. ಅಂದರೆ ನಮ್ಮ ದೇಶದ ಜನರಲ್ಲಿ ಶಿಸ್ತಿಲ್ಲ ಅನ್ನುವಂಥ ಒಂದು ನರೇಟಿವ್ ಇಡೀ ಜಗತ್ತಿನಲ್ಲಿ ಇದೆ. ನೀವು ಕೊಳಕರಿದ್ದೀರಿ, ನಿಮಗೆ ಯಾವುದೇ ಕಾನೂನಿನ ಪ್ರಜ್ಞೆ ಇಲ್ಲ. ಡ್ರೈವಿಂಗ್ ಮಾಡಬೇಕಾದ್ರೆ ಲೆಫ್ಟಲ್ಲಿ ಹೋಗ್ಬೇಕಾದ್ರೆ ರೈಟಲ್ಲಿ ಹೋಗ್ಬೇಕಾದ್ರೆ ನಮಗೇನು ಗೊತ್ತಿಲ್ಲ. ಎಲ್ಲಾದರೂ ತಿಕ್ಕನೈಟೆ ಪೋಯಿ ಇಂತ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು. ಮೊನ್ನೆ ನಾನು ಮೂಡುಬಿದಿರೆಯಿಂದ ಬರ್ತಾ ಇದ್ದೆ. ಹೀಗೆ ಒಂದು ಶಾರದೋತ್ಸವದ ಮೆರವಣಿಗೆ. 1 ಗಂಟೆ ಬ್ಲಾಕ್, ರಸ್ತೆಯೂ ಇದೆ, ಜಾಗವೂ ಇದೆ, ಹೋಗ್ಲಿಕ್ಕೂ ಇದೆ. 1 ಗಂಟೆ ಬ್ಲಾಕ್ ಯಾಕೆ ಗೊತ್ತುಂಟಾ? ಅವನು ಬರುವುದು, ಇವನು ಹೋಗುದು, 1 ಗಂಟೆ ಬಾಕಿ. ನಮಗೆ ಈ ರೀತಿ ನಾಗರಿಕ ಶಿಷ್ಟಾಚಾರವನ್ನು ಪಾಲನೆ ಮಾಡುವಂತಹ
ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕನ್ನುವಂಥ ಪಾಠ ಇದು ಬೇಕೇ ಬೇಕು. ಹೀಗಾಗಿ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, 5 ಸಂಗತಿಗಳಿಗೆ ನಾವು ಗಮನ ಕೊಡಬೇಕು. ಮೊದಲನೆಯದು ನಮ್ಮ ಕುಟುಂಬ ರಕ್ಷಣೆ ಮಾಡಲೇಬೇಕು ನಾವು. ಎರಡನೆಯದು ನಮ್ಮ ಪ್ರಕೃತಿ, ನಮ್ಮ ಪರಿಸರ, ಇದು ರಕ್ಷಣೆ ಮಾಡಲೇಬೇಕು. ಮೂರನೆಯದು ನಮ್ಮ ದೇಶದಲ್ಲಿರುವಂಥ ಜಾತೀಯತೆಯ ಪಿಡುಗು, ಅಸ್ಪೃಶ್ಯತೆಯ ಒಂದು ರಾಕ್ಷಸ, ಇದನ್ನು ಹೊರಗಡೆ ಹಾಕಲೇಬೇಕು ನಾವು. ನಾಲ್ಕನೆಯದ್ದು ಸ್ವತ್ವದ ಭಾವನೆ, ಸ್ವದೇಶಿ ಭಾವನೆ. ಐದನೆಯದ್ದು ನಮ್ಮ ನಾಗರಿಕ ಶಿಷ್ಟಾಚಾರ. ಈ 5 ಸಂಗತಿಗಳಿಗೆ ಗಮನ ಕೊಡಬೇಕು ಅನ್ನುವುದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವ ದಯಾನಂದ ನಾಯಕರಿಗೆ ಪ್ರೇರಣೆ ಕೊಟ್ಟಿದೆಯೋ ಅಂತಹ ಸಂಘಕ್ಕೆ 100 ವರ್ಷ ಆದಾಗ, ನಾನಾಗಲೇ ಹೇಳಿದೆ, ಯಾವುದೇ ಬೊಬ್ಬೆ ಗಲಭೆ ದೊಂಬಿ ಏನೂ ಇಲ್ಲ. ಹಿಂದೂ ಸಮಾಜಕ್ಕೆ ಇವತ್ತಿನ ತುರ್ತು ಅವಶ್ಯಕತೆಗಳಿಗೆ 5 ಸಂಗತಿಗಳು, ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನೋಂಥ ಭಾವನೆ ನನ್ನದು. ಇಷ್ಟೇ ಉದ್ದೇಶ. ಸ್ವಾಮಿ, ಭಾರತ ಉಳಿಲಿಲ್ಲ ಅಂದರೆ ಜಗತ್ತು ಉಳಿಯುವುದಿಲ್ಲ, ಗೊತ್ತಿರಲಿ. ಇವತ್ತು ಜಗತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತಲ್ಲ. ಯಾರಲ್ಲಿ ದೊಡ್ಡ ಬಾಂಬ್ ಇದೆ ಅಂತ ಹೇಳೋದೇ ಗೊತ್ತಿಲ್ಲ. ಇನ್ನು ಯಾವ ದೇಶ ಯಾವಾಗ ನಾಶ ಆಗ್ತದೆ ಗೊತ್ತಿಲ್ಲ. ಯಾವತ್ತೂ ಭಾರತ ಹೀಗೆ ಆಲೋಚನೆ ಮಾಡಲಿಲ್ಲ. ಇನ್ನೊಬ್ಬ ಯಾರೋ ಮುಸಲ್ಮಾನನನ್ನು ಕ್ರಿಶ್ಚಿಯನ್ನನ್ನು ಮತಾಂತರ ಮಾಡಿ ಹಿಂದೂ ಮಾಡಬೇಕಂತ ನಾವು ಯೋಚನೆ ಮಾಡಲೇ ಇಲ್ಲ. ನಾವು ಒಬ್ಬರೇ ದೇವರು ಅಂತ ನಾವು ಹೇಳಿಲ್ಲ. ನಿಮ್ಮ ದೇವರು ಅಲ್ವೇ ಅಲ್ಲ ಅಂತ ನಾವು ಹೇಳಲೇ ಇಲ್ಲ, ಹೇಳೋದು ಇಲ್ಲ. ನಿಮ್ಮ ಭೂಮಿ ನನಗೆ ಬೇಕು ಅಂತ ನಾವು ಹೇಳಲೇ ಇಲ್ಲ. ಮಾತೃ ಸ್ವರೂಪಿ ಭಾರತದ ಶ್ರೇಷ್ಠ ಮೌಲ್ಯಗಳು ಇದೆ. ನಮ್ಮ ದೇಶದಲ್ಲಿ ಇದಕ್ಕೆ ಹೇಳೋದು ಮಾತೃದೇವೋ ಭವ, ಪಿತೃದೇವೋ ಭವ, ಮಾತೃವತ್ ಪರಧಾರೇಶು ಪರದ್ರವ್ಯೇಶು ಲೋಷ್ಟವತ್. ಪರಸ್ತ್ರೀಯನ್ನು ತಾಯಿಯಂತೆ ಕಾಣು, ಪರರ ದ್ರವ್ಯವನ್ನು ಮಣ್ಣಿನಂತೆ ಕಾಣು. ಪರರ ದ್ರವ್ಯ ಅಂದರೆ ಬೇರೆಯವರ ಹಣ ನನಗೆ ಮಣ್ಣಿನ ಹಾಗೆ ಕಾಣಿಸಿದರೆ ಇಲ್ಲಿ ಕಳ್ಳರಿಡ್ತಾರಾ? ಕಳ್ಳರಿರ್ಲಿಕ್ಕೆ ಸಾಧ್ಯ ಉಂಟಾ? ಕಳ್ಳರಿಲ್ಲದ್ರೆ ಈ ಪೊಲೀಸರೆಲ್ಲ ಬೇಕಾ? ಪೊಲೀಸರಿಲ್ಲದ್ರೆ ಕೋರ್ಟ್ ಬೇಕಾ? ಯಾವುದು ಬೇಡ. ಒಂದು ವಾಕ್ಯ ಸಾಕು ದೇಶ ಸರಿ ಮಾಡಲಿಕ್ಕೆ, ಪರದ್ರವ್ಯೇಶು ಲೋಷ್ಟವತ್. ಇದನ್ನು ಅನುಷ್ಠಾನ ಮಾಡಬೇಕು ತಾನೆ. ಹಾಗಾಗಿ ನಮ್ಮ ಧರ್ಮ ಜಗತ್ತಿನ ಅತ್ಯಂತ ಶ್ರೇಷ್ಠ ಜೀವನ ವಿಧಾನ. ಧರ್ಮ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇದೆಲ್ಲ ಧರ್ಮ ಅಂತ ತಪ್ಪಾಗಿ ಹೇಳಿದ್ದೇವೆ. ಆ ಬ್ರಿಟಿಷರಿಗೆ ಅರ್ಥ ಆಗಲಿಲ್ಲ ಧರ್ಮ ಯಾವುದು ಅಂತಂದರೆ, ಗ್ರಾಚಾರ. ಅವರು ರಿಲಿಜನ್ ಅನ್ನು ಧರ್ಮ ಅಂತಲೇ ಹೇಳಿದರು, ಅವರಿಗೆ ಅರ್ಥ ಆಗದ ಕಾರಣಕ್ಕೋಸ್ಕರ. ಆದರೆ ಧರ್ಮ ಅನ್ನೋದು ಅದು ಜೀವನ ವಿಧಾನ, ಜಗತ್ತಿನ ಒಂದೇ ಒಂದು ಜೀವನ ವಿಧಾನ, ಇತರರಿಗೆ ಬದಲಿಕೆಗೆ ಅವಕಾಶ ಕೊಡುವಂಥದ್ದು ಅದು ಹಿಂದೂ. ಹಾಗಾಗಿ ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಸಂಸ್ಕೃತಿ ಉಳಿಬೇಕು. ಸಂಸ್ಕೃತಿ ಅಂದರೆ ನಮ್ಮೆಲ್ಲರ ಆಚರಣೆಗಳು, ಅದು ಸಂಸ್ಕೃತಿ. ಹಿಂದೂ ಸಮಾಜ ಉಳಿಬೇಕು. ಈ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂಥ ಜಾಗ ಯಾವುದು? ಅದು ಸಮಾಜ. ಹಿಂದೂ ಸಮಾಜ ಉಳಿಬೇಕು. ಹಿಂದೂ ಸಮಾಜ ಉಳಿದ್ರೆ ಹಿಂದೂ ರಾಷ್ಟ್ರ ಉಳಿತದೆ. ಹಾಗಾಗಿ ಧರ್ಮ, ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರ. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ ಮತ್ತು ಹಿಂದೂ ರಾಷ್ಟ್ರ. ಇದು ಯಾಕೆ ಉಳಿಬೇಕು ಅಂತಂದರೆ ಜಗತ್ತು ಉಳಿಲಿಕ್ಕೋಸ್ಕರ. ಜಗತ್ತು ಉಳಿಬೇಕಾದ್ರೆ ಭಾರತ ಉಳಿಬೇಕು, ಭಾರತ ಉಳಿಬೇಕಾದ್ರೆ ಹಿಂದುತ್ವ ಉಳಿಬೇಕು. ಈ ಪ್ರಜ್ಞೆಯಿಂದ ನಾವೆಲ್ಲರೂ ತಾಯಿ ಶಾರದೆಯನ್ನು ವಿಸರ್ಜನೆ ಮಾಡೋಣ. ನಮಗೆ ಶಾರದೆ ಶಕ್ತಿ ಕೊಡಬೇಕಾದ ಇದಕ್ಕಾಗಿ. ಈ ಪ್ರಜ್ಞೆ ಕೊಡಬೇಕಾದ ವೀಣೆ, ಶಕ್ತಿ ಕೊಡಬೇಕಾದ ಖಡ್ಗ, ಇದು ಎರಡು ನಮ್ಮ ಕೈಗೆ ಬರಬೇಕು. ಈ ಸಂದೇಶವನ್ನು ಈ ಸಂದರ್ಭದಲ್ಲಿ ಈ ಸಮುದ್ರದ ತೀರದಲ್ಲಿ ನನ್ನ ಜೀವನಕ್ಕೂ ಒಂದು ದೊಡ್ಡ ಒಂದು ಸಂದೇಶ ಕೊಟ್ಟಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನಿಮಗೆಲ್ಲರಿಗೂ ಶಿರಬಾಗಿ ವಂದಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಸಮಾಜದ ಬಗ್ಗೆ ಎಳೆಯಾಗಿ ನಮಗೆ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಅವರ ಮಾತಿನ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ವರ್ಷ ಶತಮಾನೋತ್ಸವ ಅಂತ ಗಮನಿಸಿದರು. ಇದೇ ಸಂದರ್ಭದಲ್ಲಿ ನಮಗೂ ಹೆಮ್ಮೆ ಅಂತ ಹೇಳಿದರೆ 1924ರಲ್ಲಿ ಜನಿಸಿದಂತಹ ದಯಾನಂದ ನಾಯಕರು ಇವತ್ತು ನಮ್ಮ ಜೊತೆ ಇರ್ತಿದ್ರೆ ಅವರಿಗೂ 100 ವರ್ಷ ಆಗ್ತಿತ್ತು. ಶತಮಾನೋತ್ಸವ ಆಚರಣೆಯ ಈ ಒಂದು ಉತ್ಸವ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅವರೊಬ್ಬರು ಕಾರ್ಯಕರ್ತ ಆಗಿದ್ದು ಕೂಡ ಆ ಎರಡೂ ಕೂಡ ಜೊತೆಯಾಗಿ ಬಂದಿರುವುದು ನಮ್ಮ ಒಂದು ಹೆಮ್ಮೆ ಅಂತ ಭಾವಿಸುತ್ತಾ ಸನ್ಮಾನ್ಯ ರವೀಂದ್ರ ಪುತ್ತೂರು ಅವರಿಗೆ ಇಲ್ಲಿ ನೆರೆದಿರುವಂತಹ ಸಮಸ್ತ ಬಂಧುಗಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ ಸಮಯ ಮೀರಿದೆ, ಆದ್ದರಿಂದ ಇದೀಗ ಧ್ವಜಾವತರಣ ಆಗಲಿಕ್ಕಿದೆ. ಆಗ ಕೊಟ್ಟ ಆಜ್ಞೆಯ ಪ್ರಕಾರ ತಾವೆಲ್ಲ ಪಾಲಿಸಿಕೊಂಡು ಆ ಬಳಿಕ ಒಂದು 5 ನಿಮಿಷದ ಕಾರ್ಯಕ್ರಮ ಇದೆ ಅಷ್ಟೇ. ಆಮೇಲೆ ಶಾರದೆಯ ವಿಸರ್ಜನೆ ನಡೀತದೆ. ಸಾವಧಾನ್ ಸಂಘ ಉತ್ಕೃಷ್ಟ, ಸಾವಧಾನ್ ಸಂಘ ದಕ್ಷ. ಧ್ವಜ ಪ್ರಣಾಮ್. 1 2 3.
ಸೌಧಾನ್ ಸಂಘ ವಿ ಕಿರ ವಾಮ ವೃತ ಉಪ ವಿಷ. ಆಮೇಲೆ ಆನಂದ ಬಳಗ DJ ಬಾಯ್ಸ್ ಅದರ ಪ್ರಮುಖರು ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಆ ಬಳಿಕ ದುರ್ಗಾ ಫ್ರೆಂಡ್ಸ್ ಬಳಿಕ ವ್ಯಾಘ್ರ ಫ್ರೆಂಡ್ಸ್, ಆಮೇಲೆ ಸೋಮನಾಥ ಶಾಶ್ವತ್ ಫ್ರೆಂಡ್ಸ್ ಕ್ಲಬ್ ಗೋಳಿಯಡಿ, ಶಿವಾಜಿ ಜೀವರಕ್ಷಕ ದಳ ಮಗವೀರಪಟ್ನ, ಶಿವಾಜಿ ಜೀವರಕ್ಷಕ ದಳ, ಶಿವಶಕ್ತಿ ಫ್ರೆಂಡ್ಸ್ ಉಳ್ಳಾಲ ಇದರ ಪ್ರಮುಖರು ಬರಬೇಕು. ಹಾಗೆಯೇ ಶ್ರೀ ವಿದ್ಯಾಂಜನೇಯ ವ್ಯಾಯಾಮ ಶಾಲೆಯ ಪ್ರಮುಖರು, ಸ್ವಸ್ತಿಕ್ ಫ್ರೆಂಡ್ಸ್ ವಿದ್ಯಾಂಜನೇಯ ವ್ಯಾಯಾಮ ಶಾಲೆ, ಪರಶುರಾಮ ಆ್ಯಂಡ್ ಟೀಮ್ ವ್ಯಾಘ್ರ, ಪರಶುರಾಮ ತಂಡ ಮತ್ತು ಟೀಮ್ ವ್ಯಾಘ್ರ. ಆಮೇಲೆ ಟೀಮ್ ಹನುಮಾನ್. ಈ ಒಂದು ಉತ್ಸವ ಇಷ್ಟೊಂದು ಯಶಸ್ವಿ ಆಗಬೇಕಿದ್ರೆ ಈ ಊರಿನ ಸಮಸ್ತ ನಾಗರಿಕರು ಬೇರೆ ಬೇರೆ ರೀತಿಯಲ್ಲಿ ಸಹಕರಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಉಳ್ಳಾಲದ ಮಗವೀರ ಸಂಘದವರು ದಾರಿದೀಪದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಉಳ್ಳಾಲ ಮಗವೀರ ಸಂಘದ ಪ್ರಮುಖರು ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಉಳ್ಳಾಲ ಮಗವೀರ ಸಂಘದ ಪ್ರಮುಖರು ಬಂದು ದಾರಿದೀಪದ ವ್ಯವಸ್ಥೆಗಾಗಿ ಈ ಒಂದು ಸ್ಮರಣಿಕೆ, ಹಾಗೆಯೇ ವಿದ್ಯಾಂಜನೇಯ ವ್ಯಾಯಾಮ ಶಾಲೆಯವರು ಕೂಡ ದಾರಿದೀಪವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಅಭಿನಂದನೆಗಳೊಂದಿಗೆ ಈ ಸ್ಮರಣಿಕೆ. ಹಾಗೆಯೇ ಶಿವಾಜಿ ಜೀವರಕ್ಷಕ ದಳದವರು ಕೂಡ ದಾರಿದೀಪವನ್ನು ಮಾಡುವ ಮೂಲಕ ಈ ಸಮಾರಂಭಕ್ಕೆ ಶೋಭೆಯನ್ನು ತಂದಿದ್ದಾರೆ. ಶಿವಾಜಿ ಜೀವರಕ್ಷಕ ದಳ, ಹಾಗೆಯೇ ಜೀವರಕ್ಷಕ ಈಜುಗಾರರ ತಂಡ ಆದಷ್ಟು ಬೇಗ ಬನ್ನಿ. ಮಗವೀರ ಸಂಘದ ಪ್ರಮುಖರು, ವಿದ್ಯಾಂಜನೇಯ ವ್ಯಾಯಾಮ ಶಾಲೆಯ ಪ್ರಮುಖರು, ಶಿವಾಜಿ ಜೀವರಕ್ಷಕ ತಂಡದ ಪ್ರಮುಖರು, ಜೀವರಕ್ಷಕ ಈಜುಗಾರರ ಸಂಘದ ಪ್ರಮುಖರು, ಶಿವಶಕ್ತಿ ತಂಡದವರು ಈ ಸಲ ವಿಶೇಷವಾಗಿ ಅಬ್ಬಕ್ಕ ವೃತ್ತವನ್ನು ಅತ್ಯಂತ ಸುಂದರವಾಗಿ ಅಲಂಕರಿಸಿ ಬಂಟಿಂಗ್ಸ್ ಹಾಗೂ ವಿದ್ಯುತ್ ದೀಪದ ಮೂಲಕ ಅತ್ಯಂತ ಸುಂದರವಾಗಿ ಶೃಂಗಾರಗೊಳಿಸಿ ನಿರ್ಮಿಸಿದಂತಹ ಮಾರುತಿ ಜನಸೇವಾ ಸಂಘದ ಪ್ರಮುಖರು ಬಂದು ಈ ಒಂದು ಶಾರದಾ ಪೀಠದ ನಿರ್ಮಾಣಕ್ಕಾಗಿ ನೆನಪಿಗೋಸ್ಕರ ಈ ಒಂದು ಸ್ಮರಣಿಕೆ. ಹಾಗೆಯೇ ಪೆಂಡಾಲನ್ನು ನಿರ್ಮಿಸಿದಂತಹ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಮಗವೀರಪಟ್ನ ಉಳ್ಳಾಲ. ಹಾಗೆಯೇ ಇವತ್ತಿನ ಇಡೀ ಮೆರವಣಿಗೆಯಲ್ಲಿ ಎಲ್ಲರ ಕಣ್ಮನ ಸೆಳೆದಂತಹ ತಮ್ಮ ಹೆಗಲ ಮೇಲೆ ದೇವಿಯನ್ನು ಹೊತ್ತುಕೊಂಡು ರಾತ್ರಿಯಿಂದ ಇಷ್ಟು ಹೊತ್ತಿನ ತನಕ ದೇವಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ತಂದಂತಹ ತಂಡದ ಎಲ್ಲ ಸದಸ್ಯರು ಒಮ್ಮೆ ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಯಾರೆಲ್ಲ ದೇವರನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಇಲ್ಲಿವರೆಗೆ ಬಂದಿದ್ದೀರಾ ಅವರೆಲ್ಲರೂ ಈ ವರ್ಷ ವಿಶೇಷವಾಗಿ ಚಂಡಿಕಾ ಮಹಾಯಾಗವನ್ನು ಶಾರದಾ ಉತ್ಸವ ಸಮಿತಿ ನೆರವೇರಿಸಿದೆ. ಈ ಸಂದರ್ಭದಲ್ಲಿ ಸೇವಾ ರಶೀದಿಯ ಮೂಲಕ ಒಂದು ಅದೃಷ್ಟವಂತ ಭಕ್ತನನ್ನು ಆಯ್ಕೆ ಮಾಡುವಂಥ ಒಂದು ದೇವಿಗೆ ಉಡಿಸಿದ ಇವತ್ತಿನ ಸೀರೆಯು ಪ್ರಸಾದ ರೂಪದಲ್ಲಿ ಸಿಗ್ತದೆ. ಚಂಡಿಕಾ ಯಾಗದಲ್ಲಿ ಸೇವಾದಾರರಾಗಿ ಪೂಜೆಯನ್ನು ಸಲ್ಲಿಸಿದಂಥ ಯಾರಾದರೂ ಒಬ್ಬ ಅದೃಷ್ಟವಂತ ಈ ವರ್ಷದ ಅದೃಷ್ಟವಂತ ಸೇವಕ ಯಶವಂತ, ಫೋನ್ ನಂಬರ್ 8694967134. ಯಶವಂತ್, ಬಹಳ ಅದ್ಭುತವಾದ ಒಂದು ಪ್ರಸಂಗ ಬಂದೊದಗಿದೆ. ನಮ್ಮ ಉಳ್ಳಾಲದ ಮಗವೀರ ಸಂಘದ ಅಧ್ಯಕ್ಷರಾದ ಯಶವಂತ ಪಿ ಅಮೀನ್ ಅವರಿಗೆ ಈ ದೇವಿಯ ಒಂದು ವರಪ್ರಸಾದ ದೊರಕಿದೆ. ಸಮಸ್ತ ಮಗವೀರ ಸಮಾಜಕ್ಕೆ ಸಿಕ್ಕಿದಂತಹ ಈ ಒಂದು ಭಾಗ್ಯ ಅಂತ ಭಾವಿಸ್ತಾ ಇದ್ದೇನೆ. ಅತಿಥಿಗಳು ಹೇಳ್ತಾ ಇದ್ದಾರೆ ಮ್ಯಾಚ್ ಫಿಕ್ಸಿಂಗ್ ಅಲ್ಲ, ಇದು ಮ್ಯಾಚ್ ಫಿಕ್ಸಿಂಗ್ ಅಲ್ಲ. ಅದೃಷ್ಟವಂತ ಮಗವೀರ ಸಂಘದ ಅಧ್ಯಕ್ಷರಿಗೆ ಈ ಒಂದು ದೇವಿಗೆ ಉಡಿಸಿದಂಥ ಸೀರೆ ಪ್ರಸಾದ ರೂಪದಲ್ಲಿ ಸಿಗ್ತಾ ಇದೆ.
ಅವಿನಾ ಎಲೆಕ್ಟ್ರಿಕಲ್ಸ್ ಇದರ ಉಮಾನಾಥ್ ನಾಯಕ್ ಅವರು ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆಯೇ ಶಾರದಾ ಎಲೆಕ್ಟ್ರಿಕಲ್ಸ್ ಇದರ ರಾಕೇಶ್ ದಯವಿಟ್ಟು ಬಂದು ಈ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ದೋಣಿಯ ಸೇವೆಯನ್ನು ಮಾಡಿದಂತಹ ಜಾನಕಿ ಬಂಗೇರ ಕುಟುಂಬಸ್ಥರು ಕೂಡ ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅನಿಲ್ ಪೈ ಅವರು ಕೂಡ ಬಂದು ಈ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹೌದು, ಅನಿಲ್ ಪೈ ಅವರ ವಿಶೇಷತೆ ಏನಂತ ಹೇಳಿದರೆ, ಕಳೆದ 5 ದಿನಗಳಿಂದ ಈ ಒಂದು ಶಾರದಾ ವಿಗ್ರಹವನ್ನು ಬಹಳ ಅಚ್ಚುಕಟ್ಟಾಗಿ ಕಣ್ಮನ ಸೆಳೆಯುವಂತೆ ಅಲಂಕಾರ ಮಾಡಿದ್ದಾರೆ. ಅವರ ಪರವಾಗಿ ಅವರ ಪತ್ನಿ ಈ ಸ್ಮರಣಿಕೆಯನ್ನು ಸ್ವೀಕರಿಸಿದ್ದಾರೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಉಳ್ಳಾಲದಲ್ಲಿ ಅತ್ಯಂತ ಯಶಸ್ವಿಯಾಗಿ ಯಾವುದೇ ತೊಡಕು ಇಲ್ಲದೆ ನಡೆಯಲಿಕ್ಕೆ ನಮ್ಮ ಕಾರ್ಯಕರ್ತರು ಮಾತ್ರ ಅಲ್ಲ, ಅದಕ್ಕಿಂತ ಪ್ರಮುಖವಾಗಿ ಉಳ್ಳಾಲದ ಆರಕ್ಷಕ ಠಾಣೆಯ ಪ್ರಮುಖರಾದಿಯಾಗಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ನಾವು ಒಂದೇ ಮಾತಿನಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಶಾರದಾ ಮಾತೆಯ ಈ ಅನುಗ್ರಹದಿಂದ ಅವರಲ್ಲಿ ಒಳ್ಳೆಯ ಒಂದು ವಿಚಾರಗಳು, ಸಮಾಜದ ಬಗ್ಗೆ ಪ್ರೀತಿ ಮತ್ತು ಅವರಿಗೆ ಮಾಡುವಂಥ ಕರ್ತವ್ಯದಲ್ಲಿ ಆ ದೇವಿಯ ಒಂದು ಅನುಗ್ರಹ ಸಿಗಲಿ ಎನ್ನುವಂಥ ಹಾರೈಕೆಯೊಂದಿಗೆ ಉಳ್ಳಾಲದ ಆರಕ್ಷಕ ಠಾಣೆಯ ಪ್ರಮುಖರು ಶ್ರೀಯುತ ಬಾಲಕೃಷ್ಣ ಅವರು ಕಳೆದ ವರ್ಷ ಕೂಡ ಅವರೇ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಆ ಶಾರದಾ ಮಾತೆಯ ಅನುಗ್ರಹ ಸಿಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಈ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಇಲ್ಲಿ ಆಗಬೇಕಿದ್ರೆ ತಾವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಹಕರಿಸಿದ್ದೀರಾ. ನಮ್ಮ ಎದುರು ಛಾಯಾಗ್ರಾಹಕರಿದ್ದಾರೆ, ದೃಶ್ಯ ಮಾಧ್ಯಮದವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವೆಲ್ಲರೂ ನಿಮ್ಮ ನಿಮ್ಮ ಸೇವೆಯನ್ನು ದೇವಿಗೆ ಸಮರ್ಪಿಸಿದ್ದೀರಾ. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಈ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಶ್ರೀಯುತ ಚಿದಾನಂದ್ ಅವರು ಬಂದು ಈ ಒಂದು ಸ್ಮರಣಿಕ ಶಾರದಾ ಮಾತೆಯ ಅನುಗ್ರಹವನ್ನು ಬೇಡ್ತಾ ಇದ್ದೇವೆ. ಹಾಗೆಯೇ ಮೆರವಣಿಗೆ ಸಾಗುವ ಸಾಲಿನಲ್ಲಿ ಪಾನೀಯದ ವ್ಯವಸ್ಥೆಯನ್ನು ಅನೇಕ ಈ ವರ್ಷ ಅವರೇ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಸಾರ್ವಜನಿಕ ರಸಪ್ರಶ್ನೆ, ಅವರಿಗೂ ಕೂಡ ದೇವಿಯ ಅನುಗ್ರಹ ಸದಾ ಇರಲಿ ಎನ್ನುವಂಥ ಹಾರೈಕೆಯೊಂದಿಗೆ, ಹಾಗೆಯೇ ಇವತ್ತಿನ ಊರಿನ ನಮ್ಮ ಅನೇಕ ಭಜನಾ ತಂಡಗಳು, ಮಹಿಳೆಯರು ಪುರುಷರ ತಂಡಗಳು, ಭಜನಾ ತಂಡಗಳು ಆ ದೇವಿಗೆ ತಮ್ಮ ಸೇವೆಯನ್ನು ಭಜನೆಯ ಮೂಲಕ ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಆ ಶಾರದಾ ಮಾತೆಯ ಅನುಗ್ರಹ ಸಿಗಲಿ. ಕಲಾ ಕಾರ್ಯಕ್ರಮವನ್ನು ಅನೇಕ ಸಂಘ ಸಂಸ್ಥೆಗಳು ಕಲಾ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಆ ಕಲಾವಿದರಿಗೆ ಮತ್ತು ಸಂಘ ಸಂಸ್ಥೆಗಳಿಗೂ ಕೂಡ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಯ ಜೊತೆಗೆ ಶಾರದಾ ಮಾತೆಯ ಕೃಪೆ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಈ ಒಂದು ಉತ್ಸವದ ಎಲ್ಲ ಯಶಸ್ಸಿಗೆ ಅನೇಕ ಮಹಾಪೋಷಕರು ನಮ್ಮ ಜೊತೆ ಇದ್ದಾರೆ. ಸ್ಮರಣಾರ್ಥ ಕೊಡುಗೆ ನೀಡಿ ಪ್ರತಿ ವರ್ಷ ನಮ್ಮನ್ನು ಬೆಂಬಲಿಸುವವರಿದ್ದಾರೆ, ಪ್ರಾಯೋಜಕರಾಗಿ ಸಹಕರಿಸುವವರಿದ್ದಾರೆ. ಆ ರೀತಿ ಸಹಕರಿಸಿದ ಎಲ್ಲರಿಗೂ ಕೂಡ, ಹಾಗೆಯೇ ಆಮಂತ್ರಣ ಪತ್ರಿಕೆಯಲ್ಲಿ ಜಾಹೀರಾತುಗಳನ್ನು ನೀಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದಂಥ ಎಲ್ಲ ಜಾಹೀರಾತುದಾರರಿಗೆ, ಕ್ರೀಡಾ ಸ್ಪರ್ಧೆ ದೋಣಿಯಲ್ಲಿ ಸಾಗುವಂತಹ ವ್ಯಕ್ತಿಗಳು ಯಾರು ಎಂಬುದನ್ನು ಅದರ ಪ್ರಮುಖರು ನಿರ್ಧರಿಸುತ್ತಾರೆ. ಆದ್ದರಿಂದ ತಮ್ಮ ತಮ್ಮ ಮಕ್ಕಳನ್ನು ನೀರಿನ ಬಳಿ ಬಹಳ ಜಾಗ್ರತೆಯಿಂದ ನೋಡಿಕೊಳ್ಳಿ. ಓಡಗು ಪೋನಗ ಗಮನದ ಕೇಳಲೆ ಓಡಗು ಪೋನಗ ರೋಹಿದಾಸ್ ಬಂಗೀರ್ ಪರಿಪಿನ 7-10 ಹೆಣ್ಮ ಜನ ಮಾತ್ರ ಮಿತರೋಡು ಒಂಜಿ ಜನ ಹೆಚ್ಚಲ್ಲ. ಒಂಜಿ ವೇಳೆ 6 ಪುದರ್ ಬರ್ಪೇರ ಹೆಚ್ಚಾದ ಜನ ಅಂದು ಅಕಲು ಪೇರ್ನ ಪುದರ್ ಬನ್ಪೇರ ಅಕಲ ಬಗ್ಗೆ ಇಕಲ ವಿಚಾರಣೆ ಮಾಡ್ಕೊಂಡು ಹೋಂಡಾ ಬೈಕಿನ ಒಂದು ಕೀ ಸಿಕ್ಕಿದೆ, ಅದಕ್ಕೆ ಸಂಬಂಧಪಟ್ಟವರು ಬಂದು ಇಲ್ಲಿ ಪಡ್ಕೊಳ್ಬಹುದು. ಶ್ರೀ ಶಾರದಾ ಮಾತಾ ಕೇ, बोलो श्री शारदा माता पुस्तकवाणी की, आदिशक्ति की, बोलो श्री शारदा माता की, सनातन
शारदा माता